ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಲೋ ನಮಸ್ತೆ. ಶಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥದ್ದು ನಿನ್ನೆ ರಾಜ್ಯ ಹೈಕೋರ್ಟ್ ಕೊಟ್ಟಂಥ ಒಂದು ಮಹತ್ವದ ಆದೇಶ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಕಾರಣ ಆಗಿದೆ ಅನ್ನುವಂಥದ್ದು. BJPಯ ಒಂದು ಕಾಲದ ಬಾದ್ಶಾ ಅಥವಾ BJP ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆಗಿದ್ದಂಥ ವ್ಯಕ್ತಿ ಮತ್ತು ಕೆಲ ಕಾರಣಗಳಿಗಾಗಿ ಜೈಲನ್ನು ಸೇರಿದಂಥ ಅಂದಿನ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಮೇಲೆ ಏನು ಪ್ರಕರಣಗಳು ದಾಖಲಾಗಿದ್ದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಅವರು ಜೈಲು ಸೇರಬೇಕಾಯಿತು. ಆ ಜೈಲು ಸೇರಬೇಕಾದಂಥ ಆರೋಪಗಳು ಏನಿದ್ದಾವೆ ಆ ಆರೋಪಗಳನ್ನು ಹೈಕೋರ್ಟ್ ಏನಿದೆ ಇಡೀ ತನಿಖೆಯ ಪ್ರೊಸೀಜರೇ ಸರಿ ಇಲ್ಲ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಸೊ ಮೊದಲಿಂದ ಇಲ್ಲಿ ತನಿಖೆ ಆರಂಭ ಆಗಬೇಕು, ಮತ್ತೆ ರಾಜ್ಯಪಾಲರ ಅನುಮತಿ ತೆಗೆದುಕೊಂಡು ಅಥವಾ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆ ಪ್ರೊಸೀಜರನ್ನು ಆರಂಭ ಮಾಡಬೇಕು. ಬಟ್ ಇಲ್ಲಿ ಪ್ರಶ್ನೆಗಳಿರುವಂಥದ್ದು, ಪ್ರತಿ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗರು ಹೇಳ್ತಾ ಬರ್ತಾ ಇದ್ರು ಯಡಿಯೂರಪ್ಪ ಅವರು ಜೈಲಿಗೆ ಹೋದಂಥ ಮುಖ್ಯಮಂತ್ರಿ, ಜೈಲಿಗೆ ಹೋದವರು ಕಳಂಕ ಹೊತ್ತವರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಯಾವುದೇ ಸಂದರ್ಭದಲ್ಲಿ ಅವರ ಬಗ್ಗೆ ಚರ್ಚೆ ಬರಬೇಕಾದ್ರೆ. ಇನ್ನೊಂದು ಕಡೆಯಲ್ಲಿ BJPಯಲ್ಲೂ ಕೂಡ ಕೆಲವರು ಹೇಳ್ತಾ ಇದ್ರು ಅವರಿಗೆ ಅವಕಾಶ ಸಿಗುತ್ತಾ, ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತಾ ಅಂತ ಕೇಳಿದರೆ ಇಲ್ಲ ರೀ, ನಮ್ಮ ಪಕ್ಷದಲ್ಲಿ ಆರೋಪ ಬಂದವರನ್ನು ಪರಿಗಣಿಸೋದು ಇಲ್ಲ ಅನ್ನುವಂಥ ಮಾತನ್ನು BJPಯವರು ಹೇಳ್ತಾ ಬರ್ತಾ ಇದ್ರು. ಸೊ ಇವತ್ತು ಯಡಿಯೂರಪ್ಪ ಅವರು ಹೇಳ್ಕೊಳ್ತಾ ಇದ್ದಾರೆ ನಾನು ಕಳಂಕ ಮುಕ್ತನಾಗಿದ್ದೇನೆ, ನಾನು ನಿರಾಳರಾಗಿದ್ದೇನೆ ಅನ್ನುವಂಥದ್ದು. ಸೊ ಈ ಹೊತ್ತಲ್ಲಿ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಯಡಿಯೂರಪ್ಪ ಅವರು ಮತ್ತೆ ಹಿಂದಿನ ಯಡಿಯೂರಪ್ಪ ಆಗ್ತಾರಾ ಅನ್ನುವಂಥದ್ದು. ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪ ಮಾತನಾಡಿದರೆ ವಿಧಾನಸೌಧ ನಡಗತ್ತೆ ಅನ್ನುವಂಥ ಮಾತಿತ್ತು. ಸೊ ಯಡಿಯೂರಪ್ಪನವರು ಆ ನಂತರ ತನ್ನ ಮೇಲೆ ಬಂದಂಥ ಆರೋಪಗಳ ಕಾರಣಕ್ಕಾಗಿ ತಾನು ಸ್ವಲ್ಪವೇ ಮಹತ್ವವನ್ನು ಕಳೆದುಕೊಂಡು ಬಂದಿದ್ರು. ಮತ್ತೆ ಹಿಂದಿನ ಯಡಿಯೂರಪ್ಪ ಆಗ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಇವತ್ತು ಡಿಸ್ಕಷನನ್ನು ಮಾಡಬೇಕಾಗಿದೆ. ಅತಿಥಿಗಳು ನಮ್ಮನ್ನು ಸೇರ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ ಪ್ರತಿ ಬಾರಿ ಯಡಿಯೂರಪ್ಪ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ತೀರ್ಪು ಕೊಟ್ಟಂಥ ಕಾಂಗ್ರೆಸ್ನ ಕಡೆಯಿಂದ ಕಿಶನ್ ಹೆಗ್ಡೆ ಕೊಳ್ಕೆಬೈಲ್ ಅವರು ನಮ್ಮನ್ನು ಮಾತಾಡಿಸ್ತಾರೆ. ಕಿಶನ್ ಹೆಗ್ಡೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ BJPಯ ಕಡೆಯಿಂದ ರಾಘವೇಂದ್ರ ಕಿಣಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ರಾಜಕೀಯ ವಿಶ್ಲೇಷಕರಾಗಿ ಸುರೇಂದ್ರನಾಥ್ ಶೆಟ್ಟರು ನಮ್ಮನ್ನ ಸೇರ್ಕೊಂಡಿದ್ದಾರೆ. ಸುರೇಂದ್ರನಾಥ್ ಶೆಟ್ಟರ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮನ್ನೇ ಕೇಳಬೇಕು, ಜೈಲಿಗೆ ಹೋದಂತ ಮುಖ್ಯಮಂತ್ರಿ, ಕಳಂಕ ಹೊತ್ತವರು, ಭ್ರಷ್ಟಾಚಾರಿ, ಈ ರೀತಿ ಆರೋಪಗಳನ್ನ ಮಾಡ್ತಾ ಬಂದ್ರಿ. ಸೊ ಇವತ್ತು ಎಲ್ಲಿಗೆ ಬಂದು ತಲುಪಿದೆ? ಏನೂ ತಲುಪಲಿಲ್ಲ, ಅಲ್ಲೇ ನಿಂತಿದೆ. ಜೈಲಿಗೆ ಹೋದದ್ದು ಸುಳ್ಳಲ್ಲ, ಭ್ರಷ್ಟಾಚಾರಿಯೂ ಸುಳ್ಳಲ್ಲ, ಆರೋಪವೂ ಅಲ್ಲ, ಸತ್ಯ. ಏನು ಕೋರ್ಟ್ ಸ್ಟೇ ಕೊಟ್ಟಿದೆ? ಇವತ್ತು ಕೋರ್ಟ್ ಕೇಸನ್ನು ಡಿಸ್ಮಿಸ್ ಮಾಡಿದೆ ಅಂತ ಹೇಳಿದರೆ ಯಡಿಯೂರಪ್ಪನ ಮೇಲೆ ತನಿಖೆ ಮಾಡಿ ಅದು ಅವ್ರದ್ದು ಏನು ಆರೋಪಗಳಲ್ಲಿ ಹುರುಳಿಲ್ಲ ಅಂತ ಹೇಳಿದ್ದಲ್ಲ, ತನಿಖೆಯ ಪ್ರೊಸೀಜರ್ ಸರಿಯಾಗಲಿಲ್ಲ. ಸರ್, ತನಿಖೆಯ ಪ್ರೊಸೀಜರ್ ಸರಿಯಾಗಲಿಲ್ಲ ಅಂತ ಹೇಳಿದ್ರೆ ಜೈಲಿಗೆ ಹೋದದ್ದು ಸರಿಯಲ್ಲ ಅಂತ ಅರ್ಥ. ತನಿಖೆ ಪ್ರೊಸೀಜರ್ ಅಲ್ಲ ಸ್ವಾಮಿ, ಪರ್ಮಿಷನ್ ತಗೊಂಡ ರೀತಿ, ಕ್ಯಾಬಿನೆಟ್ ಪರ್ಮಿಷನ್ ತಗೊಂಡ ರೀತಿ ಮತ್ತು ರಾಜ್ಯಪಾಲ ನೀಡಿದ ಪರ್ಮಿಷನ್ ರೀತಿ, ತನಿಖೆಯ ಪ್ರೊಸೀಜರ್, ತನಿಖೆ ಮಾಡಿದ ರೀತಿ ಅಲ್ಲ, ಕೇಸನ್ನು ದಾಖಲು ಮಾಡಿದ. ಸರ್, ಆರಂಭದಲ್ಲಿ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಭಾರದ್ವಾಜ್ ಅವರು ರಾಜ್ಯಪಾಲರಾಗಿದ್ದಾಗ ಆತುರವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರು ಅನ್ನುವಂತ ಸಂದರ್ಭದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ರು. ಕರ್ನಾಟಕ ಬಂದ್ ಆಗಿತ್ತು ಆ ಸಂದರ್ಭದಲ್ಲಿ. ಸ್ವಾಮಿ, ಇಲ್ಲಿ ಪ್ರಶ್ನೆ ಇರುವಂತದ್ದು ಅದೇ, ನಿಮ್ಮವರು ಮಾಡಿದ್ದು ಅವರು ಮಾಡಿದ್ದಲ್ಲ, ರಾಜ್ಯಪಾಲರು ಅವರು ಸಂವಿಧಾನಬದ್ಧವಾದಂತ ನೀಡಿದಂತ ಅಧಿಕಾರವನ್ನು ಚಲಾಯಿಸಿಕೊಂಡು ಕೊಟ್ಟಿದ್ದಾರೆ ಹೊರತು ನಮ್ಮವರು ಮಾಡಿದ್ದಲ್ಲ. ರಾಜ್ಯಪಾಲರು ಮಾಡಿದ್ದು ಸರಿ ಇಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಇದೆ. ರಾಜ್ಯಪಾಲರು ಮಾಡಿದ ತನಿಖೆಗೆ ಪರ್ಮಿಷನ್ ಕೊಟ್ಟ ರೀತಿ, ತನಿಖೆ ನಡೆಸಿದ ಅವರ ಮಾಡಿದ ಆರೋಪಗಳನ್ನು ಸುಳ್ಳು ಅಂತ ರಾಜ್ಯ ಕೋರ್ಟ್ ನಿರ್ಣಯ ನೀಡಿದ್ದಲ್ಲ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ರಾಜ್ಯಪಾಲರು ಯಡಿಯೂರಪ್ಪ ಅವರ ರಾಜಕೀಯ ಜೀವನಕ್ಕೆ ಇತಿಶ್ರೀ ಹಾಕೋದಕ್ಕೆ ನೀವು ಮಾಡಿ ಅಂತ ಷಡ್ಯಂತ್ರ ಇದು ಮಾಡಿದ್ದಾರೆ. ಇವತ್ತು ರಾಜ್ಯದ ಜನರೆದುರು ಬೆತ್ತಲಾಗ್ತಾ ಇದ್ದೀರಿ ಸರ್. ನಾವ್ಯಾಕೆ ಆಗ್ತಾ ಇದೆ? ಬತ್ತಲಾಗ್ತಿದ್ರೆ ಅವರು ಬತ್ತಲಾಗ್ತಾರೆ, ಪುನಃ ಬತ್ತಲಾಗ್ತಾರೆ, ಮತ್ತೆ ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡಿದ್ರಿ ಅಂತ ಅನಿಸೋದಿಲ್ವಾ? ಯಾಕೆ ಅನಿಸ್ಬೇಕು ಸ್ವಾಮಿ? ಅವ್ರು ಮಾಡಿದ್ದಾರೆ, ಅದನ್ನು ಅನುಭವಿಸಿದ್ದಾರೆ. ಎಸ್, ರಾಘವೇಂದ್ರ ಕಿಣಿ ಅವರು ಏನ್ ಹೇಳ್ತೀರಿ? ಇದನ್ನ ಸೆಲೆಬ್ರೇಟ್ ಮಾಡುವಂತ ಮೂಡಲ್ಲಿದ್ದೀರೋ ನೀವು, ಅಥವಾ ಅಯ್ಯೋ ಯಡಿಯೂರಪ್ಪನವರಿಗೆ ನಿರಾಳರಾದ್ರು, ರಿಲೀಫ್ ಸಿಕ್ತು ಅಂತ ಟೆನ್ಷನ್ ಅಲ್ಲಿ ಏನಾದ್ರೂ ಇದ್ದೀರಾ? ಇವತ್ತು ಒಬ್ಬ ಭಾಜಪದ ಉಡುಪಿ ನಗರ ಅಧ್ಯಕ್ಷನಾಗಿ ನಾನು ಇಡೀ ನಮ್ಮ ಯಾರು ವೀಕ್ಷಕರ ಮೂಲಕ ಒಂದು ಸತ್ಯವಾದ ಸಂಗತಿಯ ವಿಚಾರವನ್ನು ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಮೊದಲಿಗೆ ಏನೊಂದು ಒಬ್ಬ ನಮ್ಮ ಪಕ್ಷದ ನಾಯಕರು ಇಡೀ ರಾಜ್ಯ ಮಟ್ಟದಲ್ಲಿ ಭಾಜಪವನ್ನು ಕಟ್ಟಿ ಬೆಳೆಸಿ ನಮಗೆಲ್ಲ ಸ್ಫೂರ್ತಿಯಾಗಿರ್ತದಂಥ ಒಂದು ನಾಯಕನ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಸಂಶಯ ಬರುವ ರೀತಿಯಲ್ಲಿ, ಬೇರೆಯವರಿಗೆ ಬಿಡಿ, ಬರುವ ರೀತಿಯಲ್ಲಿ ರಾಜ್ಯಪಾಲರು ನಡ್ಕೊಂಡ ರೀತಿ,
ರಾಜ್ಯಪಾಲರಿಗೆ ಹಿಂದಿನಿಂದ ಕಾಂಗ್ರೆಸ್ ಮಾಡಿರತಕ್ಕಂಥ ಒಂದು ರೀತಿ, ಅದಾದ ನಂತರ ಆದಂಥ ಘಟನೆಗಳು ಅವರನ್ನು ಇವತ್ತು ಜೈಲಿಗೆ ಹಾಕುವಂಥ ಪರಿಸ್ಥಿತಿ, ಇವತ್ತು ಅದೇ ಕೋರ್ಟ್ ಇವತ್ತು ನಿರ್ಣಯ ಮಾಡಿ ಆ 5 ಪ್ರಕರಣಗಳು ಏನಿವೆ ಪ್ರಾಸಿಕ್ಯೂಷನ್ ಕೊಟ್ಟಂಥ ಏನು ಅನುಮತಿ ಇದೆ ರಾಜ್ಯಪಾಲರು, ಅದು ತಪ್ಪು ಅಂತ ಹೇಳಿರ್ತಕ್ಕಂಥದ್ದು. ಇದು ನಿರ್ಣಯ ಏನಂತ ಹೇಳಿದರೆ, ಇವತ್ತು ಯಡಿಯೂರಪ್ಪರನ್ನು ಜೈಲಿಗೆ ಹಾಕಿದ್ದು ತಪ್ಪು. ಯಡಿಯೂರಪ್ಪರನ್ನ ಈ ರೀತಿ ಮಾನಸಿಕವಾಗಿ ಟಾರ್ಚರ್ ಮಾಡಿ ಒಬ್ಬ ರಾಜಕೀಯದಲ್ಲಿ ವ್ಯಕ್ತಿಗತವಾಗಿ ಸಿದ್ಧಾಂತವಾಗಿ ಹೋರಾಟ ಮಾಡಬೇಕಿತ್ತೇ ವಿನ ಕಾಂಗ್ರೆಸ್ ಅವರ ವ್ಯಕ್ತಿಯ ಬಗ್ಗೆ, ವ್ಯಕ್ತಿ ಚಾರಿತ್ರ್ಯದ ಬಗ್ಗೆ ಪ್ರಶ್ನೆ ಈಗ ನಾನು ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪನವರು ಕ್ಲೀನ್ ಇಮೇಜ್, ಯಡಿಯೂರಪ್ಪ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಇದರಿಂದಾಗಿ ಈ ಯಡಿಯೂರಪ್ಪ ಅವರಿಗೆ ಕ್ಲೀನ್ ಇಮೇಜ್ ಬಂತು. ಇದು 5 ಪ್ರಕರಣಗಳಲ್ಲ, ಇನ್ನೂ 3 ಪೆಂಡಿಂಗ್ ಉಳ್ಕೊಂಡಿದ್ದಾವೆ. ಇನ್ನು ಲೋಕಾಯುಕ್ತದಲ್ಲಿ ಇನ್ನಷ್ಟು ಕೇಸ್ಗಳಿದ್ದಾವೆ. ಅಪರಂಜಿ ಚಿನ್ನ ಅಂತ ಪರಿಗಣಿಸೋದಕ್ಕಾಗತ್ತಾ ಯಡಿಯೂರಪ್ಪ ಅವರನ್ನ? ಒಂದು ಮಾತು, ಕಾಂಗ್ರೆಸ್ನವರೆಲ್ಲ ಅವ್ರ ಮೇಲೆ ಕೇಸ್ ಹಾಕಿದ್ದು ಬಹಳ ಸ್ಪಷ್ಟ. ಅವರ ಜಿಲ್ಲೆಯವರೇ ಅವ್ರ ಮೇಲೆ ಕೇಸ್ ಹಾಕಿದ್ದು, ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ, ಬಹಳ ಸ್ಪಷ್ಟ. ಅನುಮತಿ ಕೊಟ್ಟದ್ದು ಹೆಮ್ಮೆಯ ಕಾಂಗ್ರೆಸ್ಸಿಗ ಅಂತ ಹೇಳಿಕೊಂಡಂತ ರಾಜ್ಯಪಾಲ, ಹೆಮ್ಮೆಯ ಕಾಂಗ್ರೆಸ್ಸಿಗ ಅಂತ ಹೇಳಿಕೊಂಡಂತ ರಾಜ್ಯಪಾಲ ಹಾಕಿದ್ದು ಅವರು ಕೇಸ್ ಹಾಕಿದ್ದು ಅವರ ಜಿಲ್ಲೆಯವರು, ಬಹಳ ಸ್ಪಷ್ಟ. ಇಲ್ಲಿ ಕ್ಷೀರ ನ್ಯಾಯವನ್ನ ನೋಡಬೇಕಾದಂತ ಒಬ್ಬ ರಾಜ್ಯಪಾಲರು, ವಿಷಯಾಂತರ ಮಾಡಬೇಡಿ, ರಾಜ್ಯಪಾಲರು ಮಾಡ್ತಕ್ಕಂಥದ್ದು ಹೆಮ್ಮೆಯ ಕಾಂಗ್ರೆಸ್ಸಿಗ ಅಂತ ಹೇಳಿಕೊಂಡು ನೋಡಿ. ಅದು ಖಂಡಿತ ಏನ್ ಇವತ್ತಿನ ರಾಜ್ಯಪಾಲರು ಹೇಳಿಲ್ಲ, ನಾನು ಭಾರತೀಯ ಜನತಾ ಪಕ್ಷದ ಕಟ್ಟಾಳು ಅಂತ ಹೇಳಿಕೊಳ್ಳಿಲ್ವಾ? ಎಲ್ಲಿ ತೋರಿಸ್ತೇನೆ, ನಾನು ಹೇಳಿಕೊಂಡಿದ್ದೇನೆ, ತೋರಿಸ್ತೇನೆ. RSS ಈಗ ಅಪರಂಜಿ ಚಿನ್ನ ಅಂತ ಪರಿಗಣಿಸತಕ್ಕಾಗತ್ತಾ ಯಡಿಯೂರಪ್ಪ ಅವರನ್ನ? ನೀವು ಹೇಳಿದ ವಿಚಾರಕ್ಕೆ ಬಗ್ಗೆ 916 ಚಿನ್ನ ಯಡಿಯೂರಪ್ಪ ಅವರು ಅಲ್ಲ, ಅದು ಚಿನ್ನ ಅಂತ ಹೇಳುವಂಥದ್ದು ಈಗ ಏನುಂಟು ಅದು ಜನರಿಗೆ ಗೊತ್ತಾಗ್ತಾ ಇದೆ. ಇನ್ನು ಇರ್ತಕ್ಕಂಥ 2 ಪ್ರಕರಣ ನನಗೂ ಗೊತ್ತಿದೆ, ನನಗೂ ಅರಿವಿದೆ. 3 ಪ್ರಕರಣ, 5 ಪ್ರಕರಣದ ಬಗ್ಗೆ ನಿರಾಳವಾಗಿದ್ದಾರೆ. ಇನ್ನು 3 ಪ್ರಕರಣ, ಇನ್ನು ಒಂದು ಅಕ್ರಮ ಆಸ್ತಿದ್ದು ಬೇರೆದೇ ಇದೆ. ಅದೇ ಅದೆಲ್ಲ ಪ್ರಕರಣಗಳು ನಿರಾಳವಾಗಿ ಯಡಿಯೂರಪ್ಪರು ಮತ್ತೊಮ್ಮೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಸ್ಫೂರ್ತಿ ಆಗ್ತಾರೆ. ರಾಜ್ಯದ ಜನತೆಯ ಮುಂದೆ ಯಡಿಯೂರಪ್ಪ ಅಂತ ಹೇಳುವಂಥದ್ದು ಮತ್ತು ಬಿಜೆಪಿಗೆ ಅವರು ಕೊಟ್ಟಂತಹ ಒಂದು ರೀತಿ, ಬಿಜೆಪಿಗೆ ಕೊಟ್ಟಿರ್ತಕ್ಕಂಥ ಅವರದ್ದೇ ಆದಂಥ ಶೈಲಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ವರ್ಚಸ್ಸು, ನೀವೇ ಹೇಳಿದಾಗೆ ಯಡಿಯೂರಪ್ಪ ಅಂತ ಸೆಲೆಬ್ರೇಟ್ ಮಾಡುವಂತ ಸಂದರ್ಭ ಇದು ಅಂತ ಅನಿಸುತ್ತಾ? ಹೈಕೋರ್ಟ್ನ ವಿಭಾಗೀಯ ಪೀಠ ಕೊಟ್ಟಂತ ಜಡ್ಜ್ಮೆಂಟ್ ಸರಿ, ನಾಳೆ ದಿನ ಇವರು ಸುಪ್ರೀಂ ಕೋರ್ಟಿಗೆ ಹಾಕಬಹುದು. ನಾವಲ್ಲ, ನಿಮ್ಮ ಸರ್ಕಾರ ಈಗ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಸಿರಾಜಿನ್ ಬಾಷಾ ಮುಖಾಂತರ ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಸುಪ್ರೀಂ ಕೋರ್ಟಿಗೆ ಹೋಗ್ಲಿ ಅಥವಾ ಅದರ ಮೇಲೆ ಬೇಕಾದ್ರೆ ಹೋಗ್ಲಿ, ಇವತ್ತು ಈ ಒಂದು ನಿರ್ಣಯದಿಂದ ರಾಜ್ಯದ ಜನತೆಗೆ 2 ವಿಚಾರ ಗೊತ್ತಾಗಿದೆ. ನಂಬರ್ 1, ಯಡಿಯೂರಪ್ಪರನ್ನ ಬೇಕಂತ ಹೇಳಿಯೇ ಅವರ ಮೇಲೆ ಕೇಸ್ ಹಾಕಿದ ಯಾರು? ಆಗಿನ ರಾಜ್ಯಪಾಲರು ಯಾವ ರೀತಿ ನಮ್ಮ ಸಚಿವ ಸಂಪುಟದ ತೀರ್ಮಾನ ಇಲ್ಲದೆ ನೇರ ಪ್ರಾಸಿಕ್ಯೂಷನ್ಗೆ ಕೊಟ್ಟಂಥ ಅನುಮತಿಯ ಅದರ ಹಿಂದೆ ಅವರ ಇರತಕ್ಕಂಥ ಮರ್ಮವೇನು? ಕಳೆದ 5 ವರ್ಷದಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ನಮ್ಮ ಬಿಜೆಪಿ ಸರ್ಕಾರವನ್ನು ಯಾವ ರೀತಿ ನಡೆಸ್ಕೊಂಡ್ರು, ಅದರ ಹಿಂದೆ ಕಾಂಗ್ರೆಸ್ ಯಾವ ರೀತಿ. ಸುರೇಂದ್ರನಾಥ್ ಶೆಟ್ಟರ್, ಈ ಬೆಳವಣಿಗೆ ಏನ್ ಅನಿಸುತ್ತೆ ನಿಮಗೆ? ಇದು ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಅಂತ ಅನಿಸುತ್ತಾ, ಅಥವಾ ಇದು ಕೇವಲ ಒಂದು ಕೋರ್ಟಿಗೆ ಸಂಬಂಧಪಟ್ಟ ವಿಚಾರ ಅಂತ ಅನಿಸುತ್ತೆ? ಖಂಡಿತ ಅಲ್ಲ, ಯಾಕಂದ್ರೆ ಇದು ರಾಜ್ಯದ ಒಂದು ರಾಜಕೀಯ ವಾತಾವರಣವನ್ನು ಬದಲಾಯಿಸುವಂತ ಒಂದು ಮಹತ್ತರವಾದ ಘಟನೆಯಾಗಿ ಕಾಣುತ್ತಾ ಇದೆ. ಇದಾಗಲೇ ಕಿಶನ್ ಹೆಗಡೆ ಅವರು ಹೇಳಿದ್ರು, ಇಲ್ಲಿ ಏನಾಗಿದೆ ಕೇಳಿದರೆ ಬರೇ ಒಂದು ಪ್ರೊಸೀಜರ್ ರಾಂಗ್ ಏನಿದೆ ಅದರ ಬಗ್ಗೆ ಕೋರ್ಟು ಆದೇಶ ನೀಡಿದೆ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ. ಕಿಣಿವೆ ಅವರು ಹೇಳ್ತಾ ಇದ್ದಾರೆ, ಏನು ಕೇಳಿದ್ರೆ ಒಂದು ಹೊಸ ಒಂದು ಆಯಾಮ ನಮ್ಮ ರಾಜಕೀಯ ವ್ಯವಸ್ಥೆ ಬಂದಿದೆ, BJP ಬಂದಿ ಅಂತ ಹೇಳ್ತಿದ್ದಾರೆ. ನನಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ಯಾವುದೇ ಇಲ್ಲಿ ಒಂದು ರಾಜಕೀಯ ದ್ವೇಷದಿಂದ ಒಬ್ಬ ವ್ಯಕ್ತಿಯ ಯಾವುದೇ ಒಂದು ಘಾಸಿತನ ಮಾಡಬಾರ್ದು. ಯಾಕೆ ಕೇಳಿದರೆ ಪ್ರೊಸೀಜರ್ ರಾಂಗ್ ಏನಿದೆ, ಇವತ್ತು ಹೈಕೋರ್ಟ್ ಕೊಟ್ಟಂಥ ತೀರ್ಪು ಮಹತ್ತರವಾದ ತೀರ್ಪು. ಅದು BJP ಮಾಡಿರ್ಬೋದು, ಕಾಂಗ್ರೆಸ್ ಮಾಡಿರ್ಬೋದು. ಯಾವುದೇ ವ್ಯಕ್ತಿಯನ್ನು ನೀವು ಒಂದು ಕಟಕಟೆಯಲ್ಲಿ ನಿಲ್ಲಿಸುವಾಗ ಅವರ ಒಂದು ಪ್ರೊಸೀಜರನ್ನು ಯಾರು ಕೂಡ ಲ್ಯಾಪ್ಸ್ ಮಾಡಬಾರ್ದು. ಅದೇನಾಗುತ್ತೆ, ಅದೆಲ್ಲದಕ್ಕೂ ಇದು ಪಾಠ ಆಗಿ ಕಾಣ್ತಾ ಇದೆ. ಯಾಕೆ ಕೇಳಿದರೆ ಯಡಿಯೂರಪ್ಪ ತಪ್ಪು ಮಾಡಿದವರು ಸರಿ ಮಾಡಿದವರು ಅನ್ನೋದು ಭಿನ್ನ, ಆದರೆ ಆ ಪ್ರೊಸೀಜರ್ ಅನ್ನುವಂಥದ್ದು ಸರಿಯಾಗಿದ್ದರೆ ಈ ರೀತಿಯ ತೀರ್ಪು ಬರ್ತಾ ಇರಲಿಲ್ಲ. ಇನ್ನು ಮುಂದೆ ಅದೇನಾಗಬೇಕಾಗತ್ತೆ, ಅದರ ಸತ್ಯಾಸತ್ಯತೆ ತಿಳಿಬೇಕಾಗತ್ತೆ. ಕಿಶನ್ ಹೆಗಡೆ ಅವರೇ, ಕೇಂದ್ರ ಕಾನೂನು ಸಚಿವರಾಗಿದ್ದಂಥ ವ್ಯಕ್ತಿ ರಾಜ್ಯಪಾಲರಾಗಿದ್ದವರು, ಸೊ ಅವರಿಗೆ ಕಾನೂನಿನ ಅರಿವಿರಲಿಲ್ಲ, ಪ್ರೊಸೀಜರ್ ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಇದನ್ನು ಒಪ್ಪಿಕೊಳ್ಳಬಹುದು ಅಂತ ಅನಿಸುತ್ತೆ ನಿಮಗೆ? ಪ್ರೊಸೀಜರ್ ಅಲ್ಲಿ ಹಲವು ವಿಧಗಳಿಲ್ಲ, ಎಲ್ಲ ಸತ್ಯ. ಸರ್, ಸಚಿವ ಸಂಪುಟದ ನಿರ್ಧಾರವನ್ನ ರಾಜ್ಯಪಾಲರು ಗೌರವಿಸೋದಿಲ್ಲ. ಒಂದ ಪರಿಗಣಿಸಬೇಕು, ಒಂದ ತಿರಸ್ಕರಿಸಬೇಕು. ತಿರಸ್ಕರಿಸೋದಕ್ಕೆ ಕಾರಣವನ್ನ ಕೊಡಬೇಕು. ಎರಡನ್ನೂ ಮಾಡಿಲ್ಲ. ಎಷ್ಟು ತಿರಸ್ಕಾರ ಮಾಡಲಿಲ್ಲ ಸಚಿವ ಸಂಪುಟ ವಿತ್ ರೀಸನ್ ಎಲ್ಲದಕ್ಕೂ ರೀಸನ್ ಕೊಟ್ಟಿರ್ತಾರೆ. ರೀಸನ್ ಕೊಡ್ಲಿಲ್ಲ, ಪರಿಗಣಿಸಲಿಲ್ಲ, ತಿರಸ್ಕರಿಸಲಿಲ್ಲ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಎಲ್ಲಾ ರೀಸನ್ಗಳು ಎಲ್ಲರಿಗೂ ಅಕ್ಸೆಪ್ಟ್ ಆಗುದಿಲ್ಲ. ನಿಮ್ಮ ಮೂಗಿನ ನೇರಕ್ಕೆ ಕೊಟ್ಟ ರೀಸನ್ಗಳು ಅಕ್ಸೆಪ್ಟ್ ಆಗುದಿಲ್ಲ. ಇವತ್ತು ಏನ್ ನಡೆಸ್ತಾ ಇದೆ? ಇವತ್ತು ರಾಜ್ಯಪಾಲರು ಏನ್ ನಡೆಸ್ತಾ ಇದ್ದಾರೆ ಈ ರಾಜ್ಯದಲ್ಲಿ?
ಸೊ ಹಂಸರಾಜ್ ಭಾರದ್ವಾಜ್ ಅವರು ಮಾಡಿದ್ದು ಸರಿ ಇದೆ. ಮಾಡಿದ್ದು ಸರಿ, ಪ್ರೊಸೀಜರ್ ಲ್ಯಾಬ್ಸ್ ಅಂತ ಕೋರ್ಟ್ ಹೇಳಿದೆ, ಅದನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಇನ್ನು ಕೋರ್ಟ್ ಅಲ್ಲಿ ಅದಕ್ಕೆ ಮೇಲೆ ಸರ್ ಈಗ ಕೋರ್ಟಿನಲ್ಲಿ ಇಲ್ಲಿವರೆಗೆ ತನಿಖೆಯ ಹಂತದಲ್ಲಿ ಇಲ್ಲಿವರೆಗೆ ನಡೆದು ಹೋಯ್ತು ಸರ್. 2-3 ವರ್ಷ ನಡೆದು ಹೋಯ್ತು ಈ ಪ್ರೊಸೀಜರ್. ಇದಕ್ಕೆ ಯಾರು ಹೊಣೆ? ಒಂದು ನಿಮಿಷ, ಮೇ ಬಿ ಫುಲ್ ಬೆಂಚ್ ಅಲ್ಲಿ ಮತ್ತೆ ಚಾಲೆಂಜ್ ಮಾಡಬಹುದು. ಅದಕ್ಕೆ ಹೋಗಿ ಬರೇ ಅಲ್ಲಿ ಇದ್ದ ಪೇಪರ್ ಇದ್ದಾಗ ಖಾಲಿ ನೇರ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದ ಅನಿವಾರ್ಯತೆ ಪ್ರಥಮ ಹಂತದಲ್ಲಿಲ್ಲ. ರಿವ್ಯೂ ಪಿಟಿಷನ್ ಫುಲ್ ಬೆಂಚ್ ಅಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ. ಇದು ಡಿವಿಷನ್ ಬೆಂಚ್ ಆದ್ದು, ಫುಲ್ ಬೆಂಚ್ ಅವಕಾಶ ಇದೆ ರಿವ್ಯೂ ಪಿಟಿಷನ್. ಸೊ ಇನ್ನೂ ಕೂಡ ನಿಮಗೆ ಯಡಿಯೂರಪ್ಪ ರಾಜಕೀಯ ಜೀವನ ಮುಕ್ತಾಯ ಆಗಬೇಕು ಅಂತ ಇದೆ ನಿಮಗೆ. ನಮಗಲ್ಲ, ಬಿಜೆಪಿಯ ನಾಯಕರಿಗೆ ಯಡಿಯೂರಪ್ಪನ ಮುಗಿಸ್ಬೇಕಂತ ಹಠ ಇದೆ ಹೊರತು ಕಾಂಗ್ರೆಸ್ ಯಡಿಯೂರಪ್ಪನಿಗೆ ಹೆದರ್ಕೊಂಡಿಲ್ಲ. ಅದ್ರ ಬಗ್ಗೆ ಬಹಳ ಸರ್ ನನಗೆ ಇಲ್ಲಿ ಅದೇ ಪ್ರಶ್ನೆ. ಯಡಿಯೂರಪ್ಪನವರು ಸಾರಿ ಬೊಬ್ಬೆ ಹೊಡೆದ್ರು, ನಾನು ನಿರಪರಾಧಿ, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಬಿಜೆಪಿ ಷಡ್ಯಂತ್ರ ನೀವು ಕೇಳಲೇ ಇಲ್ಲ ಅದನ್ನು. ಅದಕ್ಕೆ ಅವರು ಬಿಜೆಪಿ ಬಿಟ್ಟು ನೀವು ಅವರಿಗೆ ಆ ಸಂದರ್ಭದಲ್ಲಿ ಬೆಂಬಲಕ್ಕೆ ನಿಲ್ಲಿಲ್ಲ. ನಿಮ್ಮ ನಾಯಕರು ಕಾರ್ಯಕರ್ತರು ನಿಂತರೋ ಇಲ್ಲೋ ಬೇರೆ ವಿಚಾರ, ನಿಮ್ಮ ನಾಯಕರು ನಿಲ್ಲಿಲ್ಲ. ಅವರು ಬಿಜೆಪಿ ಬಿಟ್ಟು ಈಗ ಅಪರಾಧಿ ಭಾವನೆ ಕಾಡೋದಿಲ್ಲ ಬಿಜೆಪಿ ನಾಯಕರಿಗೆ. ವಿಚಾರವನ್ನು ಕಿಶನ್ ಹೆಗಡೆ ಅವರು ಮಾತನಾಡಿದ್ರು ಒಳ್ಳೆಯದು. ನಾನು ಮಾತಾಡ್ತೀನಿ ಸರ್, ನಾನು ಮಾತಾಡ್ತೀನಿ. ಈಗ ಉಳಿದ ನಾಯಕರು ಆ ಸಂದರ್ಭದಲ್ಲಿ ಹೇಳಿದ್ರು, ಅವರ ಮೇಲೆ ಬಹಳಷ್ಟು ಆರೋಪಗಳಿದಾವೆ. ಇವತ್ತು ವಿಚಾರ ಹೇಳಿತ್ತಂದ್ರೆ ಆ ಸಂದರ್ಭದಲ್ಲಿ ಇವತ್ತು ಆರೋಪ ಇತ್ತು, ಆರೋಪದೊಟ್ಟಿಗೆ ಪ್ರಾಸಿಕ್ಯೂಷನ್ಗೆ ಇವರು ಅನುಮತಿ ಕೊಟ್ಟು ಬಂಧನ ಆಯಿತು. ಸ್ವಾಮಿ, ಆ ವಾತಾವರಣ ಆಗಿತ್ತು ವಿನ ಯಾವುದೇ ನಾಯಕರು ಯಡಿಯೂರಪ್ಪರನ್ನ ಇವತ್ತು ಯಾವುದೇ ಒಂದು ಗಾಳಿ ಸುದ್ದಿಗೆ ಮಾತನಾಡೋದು. ಸರ್ ಇದೇ ಸದಾನಂದ ಗೌಡ್ರು ಒಂದು ಪ್ರಕರಣದಲ್ಲಿ ಅವರಿಗೆ ಬೇಲಾಯ್ತು ಅಂತ ಹೇಳಿದಾಗ ಇನ್ನು 12 ಇದೆ ಅಂತ ಹೇಳಿದ್ರು. ವಿಚಾರದ ಬಗ್ಗೆ ಸದಾನಂದ ಗೌಡ್ರು ಹೇಳಿದ್ರು, ಅನಂತ್ ಕುಮಾರ್ ಅವರು ಹೇಳಿದ್ರು. ಇಲ್ಲ ನಿಮಗೆ ಒಂದು ಕ್ಲಿಯರ್, ಯಡಿಯೂರಪ್ಪರ ಆ ಸಂದರ್ಭದಲ್ಲಿ ಇದ್ದಂತ ಪ್ರಕರಣಗಳ ವಿಚಾರಣೆ. ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವರಿಗೆ ಹೈಕೋರ್ಟ್ ನಲ್ಲಿ ಒಂದು ಕಡೆಯಲ್ಲಿ ಬೇಲಾಯಿತು ಅಥವಾ ಅವರ ಪ್ರಕರಣ ಬಿಟ್ಟು ಹೋದ ಸಂದರ್ಭದಲ್ಲಿ ಇದೇ ಸದಾನಂದ ಗೌಡ್ರು ಹೇಳಿಕೆ ಕೊಟ್ಟಿದ್ರು, ಒಂದು ಹೋದ್ರೆ 10 ಇದೆ ಏನು ಅಂತ. ಅಲ್ಲ, ಆ ವಿಚಾರದಲ್ಲಿ ಅವರು ಪ್ರಕರಣಗಳ ಬಾಕಿ ಇವೆ ಅಂತ ಹೇಳುವ ವಿಚಾರಗಳನ್ನು ಹೇಳಿದ್ರು. ಬಿಟ್ರೆ ನಮ್ಮ ಎಲ್ಲ ಕಾರ್ಯಕರ್ತರ ಮನಸ್ಸಲ್ಲಿ ಇತ್ತು 100ಕ್ಕೆ 100 ಯಡಿಯೂರಪ್ಪರು ಅದು ಪ್ರಕರಣದಿಂದ ಹೊರ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇತ್ತು. ಮತ್ತೊಂದು ಅವ್ರು ಹೇಳಿರ್ತಕ್ಕಂಥ ವಿಚಾರ ಯಾವುದು ಅಂತ ಹೇಳಿದ್ರೆ, ಯಡಿಯೂರಪ್ಪರ ಬಗ್ಗೆ ನಮ್ಮ ಬಿಜೆಪಿ ನಮಗೆ ವಿಶ್ವಾಸ ಇದೆ ಸ್ವಾಮಿ. ಮತ್ತೆ ಕಾಂಗ್ರೆಸ್ಗೆ ಅತ್ಯಂತ ದೊಡ್ಡ ಹೆದರಿಕೆ ರಾಜ್ಯದಲ್ಲಿ ಇದ್ರೆ ಅದು ಯಡಿಯೂರಪ್ಪ. ನಾನು 1000 ಸಲ ಬಿಜೆಪಿ ಹಲವು ನಾಯಕರಿಗೂ ಕೂಡ ಹೆಚ್ಚು ಹೆದರಿಕೆ ಇರುವಂತದ್ದು ಯಡಿಯೂರಪ್ಪ ಅವರ ಮೇಲೆ. ಸ್ವಾಮಿ, ಹೆದರಿಕೆ ಅಂದ್ರೆ ಒಟ್ಟಿಗೆ ಹೋರಾಟದ ಹೆದರಿಕೆ ಇರಬಹುದು. ಬಿಟ್ರೆ ಇವತ್ತು ಕಾಂಗ್ರೆಸ್ ಅನ್ನ ಯಡಿಯೂರಪ್ಪರ ನೇತೃತ್ವದಲ್ಲಿ ಬಿಜೆಪಿ ಖಂಡಿತವಾಗಿ ಎದುರಿಸತಕ್ಕಂತ ಬಹಳ ಒಳ್ಳೆ ಶಕ್ತಿ ಬಂದಿದೆ. ನನ್ನ ಹುರುಪೇ ನೀವು ತಗೊಳ್ಳಿ. ಇವತ್ತು ರಾಜ್ಯದಲ್ಲಿ ಈಗ ಬಿಜೆಪಿ ಈಗ ಅವರದ್ದು ಬಿಟ್ಟು ಬಿಡಿ, ಅವ್ರು ಹೇಳ್ತಾರೆ ಅದು ಸಿರಾಜಿನ್ ಬಾಷಾ ಅವರು ಸಲ್ಲಿಸಿದ ಅರ್ಜಿ ನಮ್ಮದಲ್ಲ, ನಾವು ಅದರಲ್ಲಿ ಅಮಾಯಕರು, ರಾಜ್ಯಪಾಲರು, ಅವರು ರಾಜ್ಯಪಾಲರಾಗಿದ್ರು ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡಿದ್ದಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಇರುವಂತದ್ದು ಬಿಜೆಪಿ ನಾಯಕರ ಆ ಸಂದರ್ಭದಲ್ಲಿ ನಡೆದುಕೊಂಡಂತ ರೀತಿ ಏನಿದೆ. ಒಬ್ಬ ನಾಯಕನ ಬೆನ್ನಿಗೆ ನಿಲ್ಲಬೇಕಾಗಿ ಬಂಗಾರಪ್ಪ ಅವರ ರೀತಿಯಲ್ಲೇ ಬಲಿಪಶು ಆದ್ರ ಅಂತ ಯಡಿಯೂರಪ್ಪ ಅವರು. ಖಂಡಿತವಾಗಿ, ಯಾಕೆ ಆ ಸಂದರ್ಭದಲ್ಲಿ ನನಗೆ ಕ್ಲಾಸಿಕ್ ಕಂಪ್ಯೂಟರ್ ಹಗರಣದ ಕಾರಣಕ್ಕಾಗಿ ಬಂಗಾರಪ್ಪರನ್ನು ಬಲಿ ತಗೊಂಡ್ರು ಕಾಂಗ್ರೆಸ್ನವರು, ಅದೇ ರೀತಿ ಯಡಿಯೂರಪ್ಪನವರನ್ನು ಬಲಿ ತಗೊಂಡ್ರು. ಯಾಕಂದ್ರೆ ಇವತ್ತು ಬಿಜೆಪಿ ಅವರಿಗೆ ಅರ್ಥ ಆಗಿದೆ. ಯಾಕೆ ಹೇಳಿದ್ರೆ ಯಡಿಯೂರಪ್ಪ ಇಲ್ಲದೆ ಬಿಜೆಪಿ ಇಲ್ಲೇ ಇಲ್ಲ. ನಿಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಎಲೆಕ್ಷನ್ ಆದ 2013ರಲ್ಲಿ ಕೂಡ KJP ಪಾರ್ಟಿ ಮಾಡ್ಕೊಂಡವರು 10% ಮತವನ್ನು ಕ್ಯಾಪ್ಚರ್ ಮಾಡ್ಕೊಂಡ್ರು. ಯಾವುದೇ ಸೀಟ್ ಬಾರದೇ ಇದ್ರು ಕೂಡ ಬಿಜೆಪಿ ಮೇಜರ್ ಡ್ಯಾಮೇಜ್ ಕೊಟ್ಟವರು ಇದ್ರೆ ಅದು ಯಡಿಯೂರಪ್ಪನವರು. ಈಗ ಬಿಜೆಪಿ ಅರ್ಥ ಆಗಿದೆ ಯಡಿಯೂರಪ್ಪ ಬಿಟ್ಟರೆ ಬಿಜೆಪಿ ಇಲ್ಲ ಅಂತ. ಆ ಸಂದರ್ಭದಲ್ಲಿ ಎಲ್ಲೋ ಯಡಿಯೂರಪ್ಪ ಮುಳುಗಿ ಹೋಗ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಇವರೆಲ್ಲರೂ ಕೈ ಬಿಟ್ಟರು, ಅವ್ರನ್ನ ಹೊರಗೆ ಹಾಕಿದ್ರು ಅಲ್ವಾ. ಆದ್ರೆ ಈಗ ಮತ್ತೆ ಅವರನ್ನು ಸ್ವಾಗತಿಸಬೇಕಾದ ಅನಿವಾರ್ಯತೆ ಬಿಜೆಪಿ ಇವತ್ತು ಬಂದಿದೆ ಕರ್ನಾಟಕದಲ್ಲಿ. ರಾಜ್ಯಕೀಯದಲ್ಲಿದೆ, ರಾಷ್ಟ್ರ ರಾಜಕೀಯದಲ್ಲಿಯೂ. ಇಲ್ಲಿ ಯಡಿಯೂರಪ್ಪನವರಿಗೆ ಸಿಕ್ಕಿರುವಂತ ಈ ರಿಲೀಫ್ ಏನಿದೆ, ಇದು ಕ್ಲೀನ್ ಚಿಟ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ರಿಲೀಫ್ ಏನು ಸಿಕ್ಕಿದೆ, ರಿಲೀಫ್ ಏನಂದ್ರೆ ಯಡಿಯೂರಪ್ಪನವರಿಗೆ ಶಕ್ತಿ ತುಂಬಬಹುದು ಅಂತ ಅನಿಸುತ್ತಾ? ಖಂಡಿತ. ಯಾಕೆ ಹೇಳಿದ್ರೆ ಒಂದು ನೈತಿಕ ಧೈರ್ಯ ಬಂದಿದೆ ಈಗ. ಯಾಕೆ ಹೇಳಿದ್ರೆ ಯಡಿಯೂರಪ್ಪನವರಿಗೆ ನಿಮ್ಗೆ ಗೊತ್ತಿದೆ, ಅವತ್ತು ಅವರು ಜೈಲಿಗೆ ಹೋದ ಸಂದರ್ಭದಲ್ಲಿ ಕೂಡ ನಡೆದ ಚುನಾವಣೆಯಲ್ಲಿ ಕೂಡ ಅವರಿಗೆ ಮತ ಹೆಚ್ಚು ಬರ್ಲಿಕ್ಕೆ ಕಾರಣ ಅವರ ಮೇಲೆ ಅನುಕಂಪ ಕೂಡ, ಅದು ಜಾತಿವಾರು ಬಂದಿರಬಹುದು ಅಥವಾ ಪ್ರಾದೇಶಿಕವಾರು ಬಂದಿರೋದು ಬೇರೆ. ಆ ನಂತರದಲ್ಲಿ ಕೂಡ ಈಗ ಮತ್ತೊಮ್ಮೆ ಅವರ ಬಗ್ಗೆ ಅನುಕಂಪ ಬರುವಂತ ಸಾಧ್ಯತೆ ಇದೆ. ಇದನ್ನು ಬಿಜೆಪಿ ಎನ್ಕ್ಯಾಶ್ ಮಾಡುತ್ತೆ. ಕಿಶನ್ ಹೆಗಡೆ ಅವರು ಮಾಡಬೇಕು, ರಾಘವೇಂದ್ರ ಕೂಡ ಆಲೋಚನೆ ಮಾಡಬೇಕು. ಇವತ್ತು ನೆಕ್ಸ್ಟ್ ಈಗ ಚುನಾವಣೆ ಆಯ್ತು ಅಂತ ಹೇಳಿದ್ರೆ 2018ಕ್ಕೆ ಬಿಜೆಪಿ ಮಾಡಬೇಕಾಗತ್ತೆ, ಅನಿವಾರ್ಯತೆ ಇದೆ. ಅವಾಗ ಏನಾಗುತ್ತೆ, ಇನ್ನಷ್ಟು ಮತಗಳು ಯಡಿಯೂರಪ್ಪನ ಹೆಸರಿನಲ್ಲಿ ಬಿಜೆಪಿ ಬರುವ ಸಾಧ್ಯತೆ ಇದೆ. ಅಲ್ಲಿವರೆಗೆ ಈ ಕೇಸು ಪ್ರೊಲಾಂಗ್ ಆಗುತ್ತೆ. ಯಾಕೆ ಸದ್ಯದಲ್ಲಿ ಕಿಶನ್ ಹೆಗಡೆ ಆಗಲಿ ಯಾರೇ ಪಕ್ಷದವರು ಕೂಡ ಬಂದು ಅದನ್ನು ರಿವೋಕ್ ಮಾಡ್ಲಿಕ್ಕೆ ಸುಲಭ ಇಲ್ಲ. ಯಾಕೆ ಅಂತ ವಾತಾವರಣ ಕರ್ನಾಟಕದಲ್ಲಿ ಇದೆ. ಸರ್ ಅದೇ ಹೈಕೋರ್ಟ್ ನಲ್ಲಿ ಅವರಿಗೆ ಒಂದು ಕಡೆಯಲ್ಲಿ ಅವರ ಮೇಲೆ ಹಾಕಿದ್ದಂತ ಒಂದು ಕೇಸ್ನ FIR ರದ್ದಾಯಿತು. ಆ ಸಂದರ್ಭದಲ್ಲೇ ಯಡಿಯೂರಪ್ಪನವರು ಹೇಳ್ಕೊಂಡ್ರು, ನೋಡಿ ನನ್ನ ಪರವಾಗಿ ನ್ಯಾಯ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಗ KJPಯಲ್ಲಿ ಇದ್ರು ಅವರು. ಹೌದೌದು. ಸೊ ನಿಮ್ಮ ನಾಯಕರು ಅದನ್ನೂ ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಇರಲಿಲ್ಲ, ಇವತ್ತು ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಇದಾರಾ ಅಂತ? ಹಾಗೇನು ಇರಲಿಲ್ಲ ರಕ್ಷಿತ್ ಶೆಟ್ಟಿ ಅವರೇ. ನಿಜವಾಗಿಯೂ ಅವರು ಹೇಳಿರ್ತಕ್ಕಂಥ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ನಾವು ನಿಜವಾಗಿಯೂ ಸತ್ಯವನ್ನು ಹೇಳ್ತಾ ಇರ್ತೇವೆ ಸರ್, ಆಗ ಆ ಪರಿಸ್ಥಿತಿ ಹಾಗೆ ಇರ್ತದೆ. ಇವತ್ತು ಈ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಬಿಡಿ, ದೇಶದಲ್ಲಿ ಕೂಡ ಒಂದು ಗೊತ್ತಾಗ್ಲಿಕ್ಕೆ ಪ್ರಾರಂಭ ಆಗಿದೆ. ಇವತ್ತು
ಅವರನ್ನು ಜೈಲಿಗೆ ಕಳಿಸಿರ್ತಕ್ಕಂಥ ಹಂಸರಾಜ್ ಭರದ್ವಾಜ್ ಇದ್ದಾರಲ್ಲ, ಅವರು ಸಾರ್ವಜನಿಕವಾಗಿ ಕ್ಷಮೆ ತಗೊಳ್ಬೇಕು. ಇವತ್ತು ಸಾರ್ವಜನಿಕವಾಗಿ ಕ್ಷಮೆ ತಗೊಳ್ಬೇಕು. ಒಬ್ಬ ನಿರಪರಾಧಿಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದು ಬಹಳ ಸುಲಭ ಸ್ವಾಮಿ, ಬಹಳ ಸುಲಭ. ಈ ಒಂದು ಮಾನಸಿಕ ಅವರಿಗೆ ನೋವಿದೆ ಅಲ್ಲ, ಈ ಮಾನಸಿಕ ನೋವಿಗೆ ಉತ್ತರ ಕೊಡಬೇಕು. ಕಳೆದುಕೊಂಡಂತ ಮುಖ್ಯಮಂತ್ರಿ ಸ್ಥಾನ ಖಂಡಿತವಾಗಿಯೂ ಅವ್ರದ್ದು ಕಳೆದುಕೊಂಡಂತ ಮುಖ್ಯಮಂತ್ರಿ ಸ್ಥಾನವನ್ನು ಅದರ ಜೊತೆಗೆ ಅವರಿಗೆ ಒಂದು ಮಾನಸಿಕವಾಗಿ ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಮಾನಸಿಕವಾಗಿ ಆ ಒಂದು ಒಳಗೆ ಒಬ್ಬರಿಗೆ ಇರುವುದಿಲ್ಲ. ಸರ್, ನಿಮಗೆ ಈ ಗಿಲ್ಟಿ ಫೀಲಿಂಗ್ ಒಬ್ಬ ವ್ಯಕ್ತಿಯ ರಾಜಕೀಯ ಜೀವನದಲ್ಲಿ ಆಟ ಆಡಿದ್ವಿ ನಾವು. ನೋಡಿ, ಯಾರು ಮಾಡಿದ್ದಲ್ಲ, ಅದು ಕಾನೂನು ಪ್ರಕಾರ ಕೇಳಿದ್ದಾರೆ. ಅದ್ರಲ್ಲಿ ಕೆಲವು ಸರಿಯಾಗುತ್ತೆ, ಕೆಲವು ಸರ್, ರಾಜಭವನವನ್ನ ಹಿಂಬಾಗಿಲಿನ ಮೂಲಕ ಉಪಯೋಗಿಸಿಕೊಂಡ್ರಿ ಬಿಜೆಪಿ ಅವರಲ್ಲ. ರಾಜಭವನವನ್ನ ಹಿಂಬಾಗಿಲಿನ ಮೂಲಕ ಉಪಯೋಗಿಸಿಕೊಂಡ್ರಿ. ನಾವು ಬಿಜೆಪಿ ಅವರಲ್ಲ. ರಾಜ್ಯಪಾಲರು ಇದು ಏನಾಗಿದ್ರೆ ಕೊಟ್ಟಿದ್ದಾರೆ. ಕೋರ್ಟ್ ಇನ್ನೊಂದು ಮೇಲಿನ ಕೋರ್ಟ್ ಜಜ್ಮೆಂಟ್ ಸಿಗಬಹುದು, ಯಾಕಾಗುದಿಲ್ಲ? ಇದು ಆದ ಕೂಡಲೇ ನೀವು ನಿರಾಳ ಅಂತೇಳಿ ಯಾಕೆ ಹೇಳ್ತಾರೆ? ಇವರಿಗೆ ಅನಿವಾರ್ಯತೆ ಇದೆ. ಇವತ್ತು ಇವರ ನಾಯಕತ್ವ ದಿವಾಳಿಯಾಗಿದೆ. ಇವರು ಬಿಜೆಪಿಯ ಯಡಿಯೂರಪ್ಪನ ಅನಿವಾರ್ಯತೆ ಇದೆ ಇವರಿಗೆ. ಅವ್ರಿಗೆ ನಿರಾಳ ಅಂತ ಹೇಳ್ತಾರೆ. ತಪ್ಪಿಲ್ಲ. ಎಲ್ಲರಿಗೂ ಸುಳ್ಳು ಕೇಸುಗಳು ಎಲ್ಲರ ಮೇಲೆ ಬೀಳ್ತದೆ, ಸರಿ ಕೇಸುಗಳು ಬೀಳ್ತದೆ. ಕೆಲವು ಸರಿ ಕೇಸುಗಳು ಪ್ರೊಸೀಜರ್ ಲ್ಯಾಪ್ಸಸ್ ಅಲ್ಲಿ ಬಿದ್ದು ಹೋಗುವಂತ ಸಹಸ್ರ ಘಟನೆಗಳಲ್ಲಿ ಇದೊಂದು. ಸಹಸ್ರಾರು ಘಟನೆಗಳಲ್ಲಿ ನೆನ್ಪಿಟ್ಟುಕೊಳ್ಳಿ. ಸತ್ಯವಾದ ಬಲ್ಕ್ ಆಗಿ 5 ಕೇಸುಗಳು ಇವತ್ತು ನೆಲೆ ಇಲ್ಲದ ರೀತಿಯಲ್ಲಿ ಇವತ್ತು ಝೀರೋದಿಂದ ಆರಂಭ ಮಾಡ್ಬೇಕು ತನಿಖೆ. ಝೀರೋದಿಂದ ಆರಂಭ ಮಾಡ್ಬೇಕು. ಆರೋಪದಿಂದ ಮುಕ್ತಿ ಅಲ್ಲ, ಅವರ ಕೇಸು ಟೆಕ್ನಿಕಲಿ ಬಿದ್ದು ಹೋದದ್ದು. ಆರೋಪದಿಂದ ಮುಕ್ತರಾಗ್ಲಿಲ್ಲ. ನೀವು ಬಹಳ ಸ್ಪಷ್ಟ. ಇವರು ಅಪಪ್ರಚಾರ ಮಾಡ್ತಾ ಇದ್ರೆ ಇವತ್ತು ಆರೋಪದಿಂದ ಬಿಜೆಪಿ ಮುಕ್ತ ಆಗಿದೆ ಅಂತ ಹೇಳ್ಕೊಂಡು ಯಡಿಯೂರಪ್ಪ ಆರೋಪದಿಂದ ಮುಕ್ತರಾದದ್ದಲ್ಲ. ಅವರು ಕಿಣಿ ಅವರೇ, ಅದೇ ಆರೋಪ ಜನತಾ ನ್ಯಾಯಾಲಯ ಅಂತ ಇದೆ. ಇವರು ಹೇಳ್ತಾ ಬಂದ್ರು, ನಿಮ್ಮಲ್ಲಿ ಕೆಲವು ನಾಯಕರು ಹೇಳ್ತಾ ಬಂದ್ರು, ಯಡಿಯೂರಪ್ಪನವರು ಅಪರಾಧಿ, ಯಡಿಯೂರಪ್ಪನವರು ಆರೋಪಿ, ಯಡಿಯೂರಪ್ಪನವರು ದುಡ್ಡು ಮಾಡಿದ್ರು, ಯಡಿಯೂರಪ್ಪನವರು ಭ್ರಷ್ಟಾಚಾರ ಮಾಡಿದ್ರು. ಇದು ಜನರ ಮನಸ್ಸಲ್ಲಿ ಕೂತದನ್ನ ತೆಗೆಯೋದಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗಿಯೂ ಸರ್. ಇವತ್ತು ಕಾಂಗ್ರೆಸ್ಸಿನ ಮನಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಾಂಗ್ರೆಸ್ಸಿನ ಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ದೇಶದಲ್ಲಿ, ರಾಜ್ಯದಲ್ಲಿ ಅವರ ಪಾರ್ಟಿಯ ಒಬ್ಬ ಸಚಿವನ ಹೆಂಡತಿ ಕ್ಯಾಶ್ ನಿಮ್ಮ ಮೀಡಿಯಾದ ಎದುರು ತಗೊಳ್ಳೋದು ಇವ್ರಿಗೆ ಎಲ್ಲೆಲ್ಲೋ ಹೋಗಿ ಬಿದ್ದದ್ದು ನಿಮ್ಮ ಸಚಿವರು ಎಲ್ಲೆಲ್ಲ ಹೋಗಿ ಬಿದ್ದುಕೊಂಡಿದ್ದಾರೆ. ಅದರ ಸಿಡಿಗಳು ಬೇಕಾ ನಿಮಗೆ? ಅದು ಇನ್ನೂ ಪ್ರೂವ್ ಆಗಿಲ್ಲ. ನಿಮ್ಮ ಬಿಟ್ಬಿಡಿ ಸರ್. ಆಂಜನೇಯ ಅವ್ರದ್ದು ರೆಸಿಗ್ನೇಷನ್ ಮಾಡ್ಕೊಳ್ಳಿಲ್ಲ, ನೀವು ತಕೊಳ್ಳಿಲ್ಲ. ಪ್ರೂವ್ ಆಗಲಿಲ್ಲ ಯಾರದ್ದು ಹೌದು ಅಂತ ಹೇಳಿ. ಆರೋಪ ಅಲ್ಲ, ಪ್ರೂವ್ ಆಗುವಂತದ್ದು ಹೇಗೆ ಸರ್? ಆಗುವುದು ಹೇಗೆ? ಆಗಬೇಕಲ್ಲ. ಆನ್ ಕ್ಯಾಮೆರಾ ಪ್ರೂವ್ ಆಗಿದೆ. ಆನ್ ಕ್ಯಾಮೆರಾ ಪ್ರೂವ್ ಆಗಿಲ್ಲ. ಅವ್ರು ತಗೊಂಡಿದ್ದು ಸಚಿವರ ಹೆಂಡತಿ ತಗೊಂಡಿದ್ದಲ್ಲ. ಸಚಿವರ ಹೆಂಡತಿಯವರೇ ತಗೊಂಡದ್ದು. ಸಚಿವರ ಹೆಂಡತಿ ಕ್ಯಾಶ್ ತಗೊಂಡದಲ್ಲ. ನೆನ್ಪಿಟ್ಕೊಳ್ಳಿ. ಅಧಿಕಾರಿ ತಗೊಂಡು ಅಧಿಕಾರಿ ಸಚಿವರ ಹೆಂಡತಿ ಹೋಗಿ ಎಲ್ಲವನ್ನ ಕಳಿಸಿ ನಿಂತವ್ರ ಸಚಿವರು ಇವರುಗಳಿದ್ದಾರೆ. ಇವರಿದ್ದಾರೆ. ಬೇರೆಯವ್ರ ಬಗ್ಗೆ ನೈತಿಕತೆ ಬಗ್ಗೆ ಮಾತಾಡ್ತಾರೆ. ಬೇರೆಯವ್ರ ನೈತಿಕತೆ ಬಗ್ಗೆ ಯಾಕೆ ಮಾತಾಡ್ತಾರೆ ಸ್ವಾಮಿ? ತೆಗಿಬೇಕ ಇವರು ಸಿಡಿಗಳು. ಕಾಂಗ್ರೆಸ್ಸಿನ ಮನಸ್ಥಿತಿ ಬಹಳ ಸ್ಪಷ್ಟವಾಗಿದೆ. ಕಿಡಿಯರೆ ಹೇಳಬೇಡಿ, ಬಹಳ ಸ್ಪಷ್ಟವಾಗಿದೆ. ನೈತಿಕ ದಿವಾಳಿ ಎತ್ತವ್ರು ನೀವು. ಇವತ್ತು ಚುನಾವಣೆಯಲ್ಲಿ ಪ್ರಧಾನಿ ನಾನು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಬ್ರೇಕ್ ನಂತರ ನಾವು ಮಾತಾಡಬೇಕಾದಂತದ್ದು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಅವರಿಗೆ ಸಿಗುವಂತ ಸಾಧ್ಯತೆಗಳು ಇದೆಯಾ ಅನ್ನುವಂಥದ್ದು. ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಕಿಣಿ ಅವರೇ, ರಾಜ್ಯಾಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಇವತ್ತು ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು. ಬಿಜೆಪಿಯ ಒಳಗೆ ಯಾರು ಆಗ್ತಾರೆ ಅನ್ನುವಂಥದ್ದು. ಹೊಸಬ್ಬರು ಹಿಂದೆ ಆಗಿದ್ದಂಥವರೇ ಮತ್ತು ಹಿಂದಿನ ನಿಮ್ಮ ದೊಡ್ಡ ನಾಯಕರು ಇವತ್ತು ಅವರು ಎಲಿಜಿಬಲ್ ಅಥವಾ ಅದಕ್ಕೆ ಸ್ಥಾನಕ್ಕೆ ಯೋಗ್ಯರಾಗುವಂಥ ಹಂತಕ್ಕೆ ಬಂದು ತಲುಪಿದ್ದಾರೆ. ಏನು ಅನಿಸುತ್ತೆ? ನಿಮ್ಮ ಪಕ್ಷದಲ್ಲಿ ಅವರಿಗೆ ಅವಕಾಶ ಸಿಗತ್ತೆ ಅಂತ ಅನಿಸುತ್ತಾ? ನೋಡಿ, ಇವತ್ತು ನಮ್ಮ ಯಡಿಯೂರಪ್ಪರು ರಾಷ್ಟ್ರೀಯ ಬಿಜೆಪಿಯ ಉಪಾಧ್ಯಕ್ಷರು. ರಾಷ್ಟ್ರ ಮಟ್ಟದಲ್ಲೇ ಅವರನ್ನು ಭಾರತೀಯ ಜನತಾ ಪಕ್ಷ ಗುರುತಿಸಿದೆ. ಇವತ್ತು ನೀವು ಹೇಳಿದ ಹಾಗೆ ಸ್ಥಾನೀಯ ಸಮಿತಿಗಳ ಚುನಾವಣೆ ನನಗೆ ರಾಷ್ಟ್ರ ರಾಜಕಾರಣವೇ ಬೇಡ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಿ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಅಂತ ಹೇಳ್ತಾ ಇದ್ದಾರೆ. ಹೌದು, ಅಲ್ಲ, ನಾನು ನಿಮಗೆ ಅವರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷರು ಅಂತ ಮಾತನ್ನು ಉಲ್ಲೇಖ ಮಾಡಿ ಸರ್, ಅದೊಂದು ಗಂಜಿ ಕೇಂದ್ರ ಅಂತ ಹೇಳ್ತಾರೆ. ಸದಾನಂದ ಗೌಡರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಅವರನ್ನು ರಾಷ್ಟ್ರ ಉಪಾಧ್ಯಕ್ಷರು ಅಂತ ಮಾಡಿದ್ರಿ. ಅಲ್ಲಲ್ಲ, ಅದು ಅವ್ರಿಗೆ ಬೇಕಾದಾಗ ಅವ್ರು ಹೇಳ್ಬೋದು. ಇವತ್ತು ರಾಜ್ಯ ಯಡಿಯೂರಪ್ಪನವರ ಸಾಮರ್ಥ್ಯಕ್ಕೆ ತಕ್ಕ ಹುದ್ದೆ ಅಂತ ಅನಿಸುತ್ತಾ ನಿಮಗೆ? ಅದು ಸರ್, ಅದು ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ಸರ್. ಅದೇನು ರಾಜ್ಯ ಮಟ್ಟದಲ್ಲ, ರಾಷ್ಟ್ರೀಯ ಉಪಾಧ್ಯಕ್ಷರು 4-5 ಜನ ಇದ್ದಾರೆ. ಅಲ್ಲಲ್ಲ, ಖಂಡಿತವಾಗಿ ಉಪಾಧ್ಯಕ್ಷರು ಅಂತ ಹೇಳಿದ ನಂತರ 4-5 ಜನ ಇರ್ತಾರಲ್ಲ ಸರ್. ಇವತ್ತು ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ
ಖಂಡಿತವಾಗಿಯೂ ಯಡಿಯೂರಪ್ಪರು ಅರ್ಹರು. ಇವತ್ತಿನ ಈ ಬೂಸ್ಟ್ ಏನಿದೆ, ನಿನ್ನೆಯ ಕೋರ್ಟಿನ ಕೇಸಿನ ಮತ್ತು ಈ ಇತ್ಯರ್ಥಗಳ ಕೇಸಿದೆ, ಇವತ್ತು ರಾಜ್ಯ ಮಟ್ಟದಲ್ಲಿ ನೀವು ಹೇಳಿದಾಗೆ ಖಂಡಿತವಾಗಿಯೂ ರಾಜ್ಯ ಮಟ್ಟದಲ್ಲಿ ಯಡಿಯೂರಪ್ಪರು ಅಧ್ಯಕ್ಷರಾಗಬೇಕು ಅಂತ ಹೇಳುವಂತ ಏನು ಆಗ್ರಹ ಇದೆ ಅದಕ್ಕೆ ರಾಘವೇಂದ್ರ ಕಿಣಿ ಅವರಿಗೆ ಹೇಗಿದೆ, ಆಗಬೇಕು ಅಂತ ಇದೆಯಾ ಆಗಬಾರದು ಅಂತ ಇದೆಯಾ? ನನ್ನ ವೈಯಕ್ತಿಕ ನಿರ್ಣಯಗಳು ಪಾರ್ಟಿಯಲ್ಲಿ ಬರುವುದಿಲ್ಲ. ನಾವು ಇವತ್ತು ಚೀಟಿ ಕೊಡ್ತಕ್ಕಂಥ ಪಾರ್ಟಿ ಅಲ್ಲ, ನಾವೆಲ್ಲ ಸಾಮೂಹಿಕವಾಗಿ ತೀರ್ಮಾನ ಮಾಡತಕ್ಕಂಥ ಪಾರ್ಟಿ. ಹಾಗಾಗಿ ರಾಜ್ಯದ ನಾನೊಬ್ಬ ಕ್ಷೇತ್ರ ಸಮಿತಿ ಅಧ್ಯಕ್ಷ, ಇವತ್ತು ಕ್ಷೇತ್ರದಿಂದ ಜಿಲ್ಲೆಯ ಅಧ್ಯಕ್ಷರಾಗಿ ಜಿಲ್ಲೆಯ ಅಧ್ಯಕ್ಷರು ಇವತ್ತು ರಾಜ್ಯದ ಅಧ್ಯಕ್ಷರನ್ನು ಆಯ್ಕೆ ಮಾಡಿ. ಸರ್, ಕಾರ್ಯಕರ್ತರಿಗೆ ಯಡಿಯೂರಪ್ಪ ಅವರು ರಾಜ್ಯಾಧ್ಯಕ್ಷರಾಗ್ಲಿ ಅಂತ ಇದ್ರೆ ನಿಮ್ಮ ನಾಯಕರು ಬಹಳ ಜನ ಟವಲ್ ಹಾಕ್ತಾ ಇದ್ದಾರೆ. ಅಶೋಕ್ ಅವರು ಅಥವಾ ಇನ್ನು ಬಹಳ ಜನ, ಪ್ರಹ್ಲಾದ್ ಜೋಶಿ ಅವರು ಮುಂದೆ ಮುಂದುವರಿಬೇಕು ಅಂತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಿಟಿ ರವಿ ನನಗೂ ಕೊಟ್ಟರು ಒಳ್ಳೇದು ಅಂತಿದ್ದಾರೆ. ತಪ್ಪ ರಕ್ಷಿತ್ ಶೆಟ್ರೆ, ಪ್ರತಿಯೊಬ್ಬ ಅಪೇಕ್ಷೆ ಪಡುವಂತ ತಪ್ಪಲ್ಲ. ನಾನು ನೋಡಿ ಅಂತಹ ಕಾರ್ಯಕರ್ತ ಇವತ್ತು ಅಶೋಕ್ ಪ್ರಯತ್ನ ಮಾಡಬಹುದು, ಸಿಟಿ ರವಿ ಅವರು ಪ್ರಯತ್ನ ಮಾಡಬಹುದು, ಪ್ರಹ್ಲಾದ್ ಜೋಶಿ ಅವರು ಮಾಡಬಹುದು, ಅವರಿಗೆ ಮಾಡಬಹುದು, ನಳಿನ್ ಕುಮಾರ್ ಕಟೀಲ್ ಅವರು ಪ್ರಯತ್ನ ಮಾಡಬಹುದು, ಖಂಡಿತವಾಗಿ ಮಾಡಬಹುದು, ಎಲ್ಲರೂ ಮಾಡಬಹುದು. ಆದ್ರೆ ಕೊನೆಗೆ ನಿರ್ಣಯ ಮಾಡುವಾಗ ನಮ್ಮ ರಾಜ್ಯದ ನಾಯಕರಿದ್ದಾರೆ, ನಮ್ಮ ಸಂಘದ ಹಿರಿಯರಿದ್ದಾರೆ, ಎಲ್ಲರೂ ಕೂತ್ಕೊಂಡು ಒಬ್ಬ ಕಾರ್ಯಕರ್ತನಾಗಿ ಯಡಿಯೂರಪ್ಪನವರು ಇವತ್ತು ಪರಿಗಣಿಸುವಂತ ಹಂತಕ್ಕೆ ಮತ್ತೆ ಬಂದು ತಲುಪಿದ್ದಾರೆ ಅಂತ ಅನಿಸುತ್ತಾ? ಖಂಡಿತವಾಗಿಯೂ ಇವತ್ತೆಲ್ಲ ಹಿಂದಿನಿಂದಲೂ ಇದ್ದಾರೆ, ಇವತ್ತು ಅದಕ್ಕೊಂದು ಹೆಚ್ಚು ಬೂಸ್ಟ್ ಬಂದಿದೆ ಅಂತ ಹೇಳ್ತೇನೆ. ಎಸ್, ಕಿಶನ್ ಹೆಗಡೆ ಅವರೇ, ರಾಜ್ಯಾಧ್ಯಕ್ಷ ಸ್ಥಾನ ಯಡಿಯೂರಪ್ಪ ಅವರಿಗೆ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ ಆರಂಭ ಆಗಿದೆ. ನಿಮಗೆ ನಡುಕ ಆರಂಭ ಆಗಿರಬೇಕು. ಇಲ್ಲ, ದುಶ್ಮನ್ ಬಗಲ್ ಮೇ ಅವರೊಟ್ಟಿಗೆ ಇದ್ದಾರೆ, ಬೇರೆಯವರೊಟ್ಟಿಗೆ ಯಾರಿಲ್ಲ. ಯಡಿಯೂರಪ್ಪನಿಗೆ ವೈರಿಗಳನ್ನ ಹೊರಗೆ ಹುಡುಕಬೇಕಾದ ಅಗತ್ಯತೆ ಇಲ್ಲ. ಅವರು ಬಿಜೆಪಿಯ ಶತ್ರುಗಳನ್ನ ಮೊದಲು ಸರಿಪಡಿಸ. ಸರಿ, ನಿಮಗೆ ನಡುಕ ಆರಂಭ ಆಗಿದೆ. ನಮಗೆ ನಡುಕದ ಪ್ರಶ್ನೆ ಇಲ್ಲ. ನಾವ್ಯಾಕೆ ನಡುಕ? ಯಡಿಯೂರಪ್ಪ ಅವರ ಸಾಮರ್ಥ್ಯವನ್ನ ಖಂಡಿತ ಇಲ್ಲ. ಯಡಿಯೂರಪ್ಪ ಒಬ್ಬ ಮಾಸ್ ಲೀಡರ್ ಅನ್ನೋದ್ರ ಬಗ್ಗೆ ನಮ್ದು ಆಕ್ಷೇಪವೇ ಇಲ್ಲ. ಅದು ಸಾರ್ವತ್ರಿಕವಾಗಿ ಒಪ್ಕೊಳ್ಳೇಬೇಕು. ನಾವು ಅದು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಅದು ಅವರ ಪಕ್ಷಕ್ಕೆ, ಅದು ಅದ್ರ ಬಗ್ಗೆ ನಮ್ದು ಆಕ್ಷೇಪ ಇಲ್ಲ. ಅವರ ಪಕ್ಷದಲ್ಲಿ ಅವರೊಬ್ಬ ಮಾಸ್ ಲೀಡರ್, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ, ನಾನು ಒಪ್ಕೊಳ್ತೇನೆ. ಅದು ಪ್ರಶ್ನೆ ಬೇರೆ. ಆದ್ರೆ ಕಾಂಗ್ರೆಸ್ಸಿಗೆ ಅವರ ನಡುಕ ಕೇಳಿದ್ರೆ ಎಳ್ಳಷ್ಟಕ್ಕೂ ಇಲ್ಲ. ಯಾಕಂತ ಹೇಳಿದ್ರೆ ಅದು ಯಡಿಯೂರಪ್ಪನವ್ರಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಕಾಂಗ್ರೆಸ್ ಒಂದು ಪ್ರಶ್ನೆ ಇದೆ. ಯಡಿಯೂರಪ್ಪನವರು ಕೇಂದ್ರ ಸಚಿವರಾಗ್ತಾರೆ ಅನ್ನುವಂಥದ್ದು ಸುದ್ದಿ ಮಾಧ್ಯಮಗಳಲ್ಲಿ ಬಂದ ಸಂದರ್ಭದಲ್ಲಿ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ನಿಮ್ಮ ನಾಯಕರು ದೆಹಲಿಯಲ್ಲೇ ಬೊಬ್ಬೆ ಹೊಡೆದಕ್ಕೆ ಆರಂಭ ಮಾಡಿದ್ರು. ಕಳಂಕಿತರಿಗೆ ಸ್ಥಾನ ಕೊಡ್ತಾ ಇದ್ದಾರೆ, ಯಡಿಯೂರಪ್ಪ ಅವರು ಲಿಸ್ಟ್ ಅಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಬೊಬ್ಬೆ ಹೊಡೆದ್ರು. ಟ್ವಿಟರ್ ಅಲ್ಲಿ ಟ್ರೆಂಡ್ ಮಾಡಿದ್ರಿ ನೀವು ಅದನ್ನ. ತಪ್ಪೇನಿದೆ ಸ್ವಾಮಿ? ಇವತ್ತು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳ್ತೇವೆ? ಇನ್ನು ಇದೆ ಅಲ್ಲ, ಕೇಸ್ಗಳು ಪೆಂಡಿಂಗ್ ಇದೆ. ಏನು ಮುಕ್ತಿ ಅಂದ ಕೂಡಲೇ ಇವತ್ತು ಮೀಡಿಯಾಗಳು ಬರ್ದಾಗೆ ಅವರು ಕೇಸಿನಿಂದ ಮುಕ್ತಿಗೊಂಡಿದ್ದಲ್ಲ, ಕೇಸ್ ಹಾಕಿದ ಪ್ರೊಸೀಜರ್ ದೇರ್ ಇಸ್ ಎ ಪ್ರೊಸೀಜರ್ ಲ್ಯಾಪ್ಸಸ್ ಅಷ್ಟೇ. ಅದಕ್ಕೆ ಮತ್ತೆ ಪುನಃ ನಡೀತದೆ. ಸೊ ನಿಮ್ಮ ಪಾರ್ಟಿಯ ಕಣ್ಣಿಗೆ ಇವತ್ತಿಗೂ ಯಡಿಯೂರಪ್ಪ ಅವರು ಕಳಂಕಿತರೆ? ಯಾವತ್ತು ಹೌದು, ಅದರಲ್ಲಿ ಅದೇನು ಸುಳ್ಳಲ್ಲ. ಇವತ್ತು ಅವ್ರ ಮೇಲಿದ್ದ ಕೇಸ್ ಬಿಟ್ಟು ಹೋಗಿದ್ದು ತಾಂತ್ರಿಕ. ನರೇಂದ್ರ ಮೋದಿ ಅವರ ವಿರುದ್ಧ SIT ಕ್ಲೀನ್ ಚಿಟ್ ಕೊಟ್ಟರು ಕೂಡ ನರೇಂದ್ರ ಮೋದಿ ಆರೋಪಿ. ಅದೇ ರೀತಿ ಇಲ್ಲಿ ಹೈಕೋರ್ಟ್ ನೆನ್ಪಿಟ್ಕೊಳ್ಳಿ, SIT ಕ್ಲೀನ್ ಚಿಟ್ ಕೊಟ್ಟಿದೆ, ಅದು ಬೇರೆ. ಇವತ್ತು ಇಲ್ಲಿ ಕ್ಲೀನ್ ಚಿಟ್ ಕೊಡ್ಲಿಲ್ಲ, ಇದು ಕ್ಲೀನ್ ಚಿಟ್ ಕೊಟ್ಟದಲ್ಲ. ಕೇಸ್ ಹಾಕಿದ ರೀತಿ ಸರಿ ಇಲ್ಲ ಅಂತ ಕೇಸನ್ನು ಜೈಲಿಗೆ ಹೋದದ್ದು ಸರಿ ಇಲ್ಲ ಅಂತ ಅರ್ಥ. ಜೈಲಿಗೆ ಹೋದದ್ದು ಸರಿ ಇಲ್ಲ ಅಂತ ಹೇಳಿದಲ್ಲ, ಕೇಸ್ ಪ್ರೊಸೀಜರ್ ಸರಿ ಇಲ್ಲ ಅಂತ ಹೇಳಿದ್ರೆ ಜೈಲಿಗೆ ಹೋದದ್ದೇ ತಪ್ಪು ಅಂತ ಅರ್ಥ. ಹಾಗೆ ಹಲವು ಜಡ್ಜ್ಮೆಂಟ್ ಗಳಾಗ್ತದೆ. ಏನ್ ಮಾಡ್ತೀರಿ ನೀವು? ಅದಕ್ಕೆ ಮತ್ತೆ ನ್ಯಾಯಾಲಯದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಎಸ್ ಯಡಿಯೂರಪ್ಪನವರು ಬಹಳ ಪ್ರಯತ್ನದಲ್ಲಿದ್ದಾರೆ. ಅದು ತನ್ನ ಅಪೇಕ್ಷೆನ ಹಲವು ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ನಾನು ಆ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಏನ್ ಅನ್ಸುತ್ತೆ ಯಡಿಯೂರಪ್ಪನವರಿಗೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡುವಂತದ್ದು ಪಾರ್ಟಿಯಲ್ಲಿ ಸೂಕ್ತ ಅಥವಾ ಕೊಡುವಂತ ಸಾಧ್ಯತೆಗಳಿದೆ? ಅಲ್ಲ, ಅವರ ಒಂದು ಇವತ್ತಿನ ಒಂದು ಸ್ಥಿತಿಗತಿ ನೋಡುವಾಗ ಎಲ್ಲೋ ಕಾಣುವಾಗ ಅವರಿಗೆ ಹೆಚ್ಚಿನ ಧ್ವನಿ ಬಂದಿದೆ, ಇವತ್ತು ನೈತಿಕವಾದ ಧ್ವನಿ ಬಂದಿದೆ. ಯಾಕೆ ಕೇಳಿದ್ರೆ ಅವರ ಹಿಂಬಾಲಕರೇ ಇರ್ಬೋದು, ಮುಂಬಾಲಕರೇ ಇರ್ಬೋದು, ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾಗಲೇಬೇಕಂತ ಹೇಳ್ತಾರೆ. ಯಾಕೆ ಶೀಘ್ರದಲ್ಲಿ ಚುನಾವಣೆಗಳು ಬರ್ತಾ ಇದೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ಇವನು ರಾಜ್ಯಾಧ್ಯಕ್ಷರಲ್ಲದಿದ್ದರೂ ಕೂಡ ಅವರು ಇದಾಗಲೇ ತನ್ನ ಒಂದು ಚಲನವಲನ ಇಡೀ ರಾಜ್ಯದಾದ್ಯಂತ ತೋರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಿಶನ್ ಹೆಗಡೆ ಅವರು ಹೇಳಿದಾಗೆ ಅವರೊಬ್ಬರು ಮಾಸ್ ಲೀಡರ್ ಅನ್ನುವುದನ್ನು ಜನಸಾಮಾನ್ಯರು ಒಪ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ಬೇರೆ ಎಲ್ಲರೂ ಬಿಟ್ಟರೆ ಬಿಜೆಪಿಗೆ ರಾಜ್ಯಾಧ್ಯಕ್ಷರಾಗಲಿಕ್ಕೆ ಯಡಿಯೂರಪ್ಪನವರು ಸೂಕ್ತ ಅಂತ ಅನಿಸುತ್ತೆ ಅಂತ ಕಾಣುತ್ತೆ. ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷ ಆದದ್ದನ್ನ ಸಹಿಸಿಕೊಳ್ಳುವಂತ ಮನಸ್ಥಿತಿ ಪಾರ್ಟಿ ಬಿಜೆಪಿ ಅದು ಅವರಿಗೆ ಬಿಟ್ಟಿದ್ದು. ಕಿಣಿಯವರಿಗೆ ಬೇಕೋ ಬೇರೆ ನಮಗೆ ಬೇಡ. ಆದ್ರೆ ಒಂದು ಜನಸಾಮಾನ್ಯರ ಮತದಾನ ದೃಷ್ಟಿಯಿಂದ ನಾವು ಹೇಳುವಂತದ್ದು. ಯಾಕೆ ಹೇಳಿದ್ರೆ ಬಿಜೆಪಿ ಹಿತದೃಷ್ಟಿಯಿಂದ ಹೌದು, ಈಗ ನಾನು ಯಡಿಯೂರಪ್ಪನ ಬಯಸ್ತೇನೆ ಅಂತ ಅರ್ಥ ಅಲ್ಲ. ಆದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಚುನಾವಣೆಯಲ್ಲಿ ಗೆಲ್ಲಬೇಕಂತ ಹೇಳಿದ್ರೆ ಅಥವಾ ಕಾಂಗ್ರೆಸ್ ಅನ್ನು ಸಮರ್ಥವಾಗಿ ಇಲ್ಲಿ ಎದುರಿಸಬೇಕಂತ ಹೇಳಿದ್ರೆ ಯಡಿಯೂರಪ್ಪನವರ ನಾಯಕತ್ವ ಇಲ್ಲಿ ಅನಿವಾರ್ಯ ಆಗುತ್ತೆ. ಈ ಪಾಠವನ್ನು ಅವರು 2013ರಲ್ಲಿ ಕಲ್ತ್ಕೊಂಡಿದ್ದಾರೆ. ಆದ ಕಾರಣ ಎಲ್ಲೋ ಒಂದ್ ಕಡೆ ಮತ್ತೆ ಬಿಹಾರ್ನಲ್ಲಿ ಚುನಾವಣೆ ನೋಡಿರ್ಬೋದು ನೀವು ಮೊನ್ನೆ. ಯಾಕೆ ಕೇಳಿದ್ರೆ ಬಿಜೆಪಿ ಮಾಡಿದ ದೊಡ್ಡ ಒಂದು ದುರಂತ ಅಂತ ಹೇಳಿದ್ರೆ ಅಲ್ಲಿ ಒಂದು ಸ್ಥಳೀಯ ನಾಯಕತ್ವವನ್ನು ಬೆಳೆಸ್ಕೊಂಡು ಹೋಗುದು. ಇವತ್ತು ಯಡಿಯೂರಪ್ಪರನ್ನು ಬೆಳೆಸಬೇಕಾದಂತ ಅನಿವಾರ್ಯತೆ ರಾಷ್ಟ್ರ ಮಟ್ಟದ ಬಿಜೆಪಿಗೂ ಕೂಡ ಇದೆ. ಆದ ಕಾರಣ ಯಡಿಯೂರಪ್ಪನವರಿಗೆ ಕೊಡಬೇಕಾದ ಅನಿವಾರ್ಯತೆಯೂ ಬರಬಹುದು ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ರಾಷ್ಟ್ರ ಬಿಜೆಪಿಯ ವ್ಯವಸ್ಥೆ ಏನಿದೆ,
ಯಡಿಯೂರಪ್ಪನವರನ್ನ ಮತ್ತೆ ಬೆಳೆಸುವಂತ ಮನಸ್ಥಿತಿಯ ನಾಯಕರು ರಾಷ್ಟ್ರ ಬಿಜೆಪಿಯಲ್ಲಿ ಇದ್ದಾರೆ ಅಂತ ಅನಿಸುತ್ತಾ? ಮತ್ತೆ ಅಲ್ಲ. ಯಡಿಯೂರಪ್ಪ ಅವರಿಂದ ಕರ್ನಾಟಕವನ್ನ ಗೆಲ್ಲಬಹುದು ಅನ್ನುವಂತ ನಿರೀಕ್ಷೆ ಇಟ್ಟುಕೊಳ್ಳುವಂತ ನಾಯಕರು ರಾಷ್ಟ್ರ ಬಿಜೆಪಿಯಲ್ಲಿ ಇದ್ದಾರೆ ಅಂತ ಅನಿಸುತ್ತಾ? ಇದು ಖಂಡಿತ ಇದೆ. ಯಾಕೆ ಕೇಳಿದ್ರೆ ಈ ಒಂದು ಜಡ್ಜ್ಮೆಂಟ್ ಬಂದ ಕಾರಣ, ಯಾಕೆ ಕೇಳಿದ್ರೆ ಅವ್ರ ಮೇಲೆ ಪ್ರೊಸೀಜರ್ ಆಗಿ ಏನೇ ಇರಲಿ, ಒಂದು ರೀತಿಯ ನಿರಾಳವಾದ ಒಂದು ವ್ಯವಸ್ಥೆ ಉಂಟಲ್ಲ, ಪರಿಸ್ಥಿತಿ ಉಂಟಲ್ಲ, ಇದು ಎಲ್ಲೋ ಒಂದು ರೀತಿ ಇದು ಹೈಲೈಟ್ ಆಗುತ್ತೆ. ಯಾಕೆ ಕೇಳಿದ್ರೆ ಇವನ್ ಡೆಲ್ಲಿಯಲ್ಲಿ ಕೂಡ ಇದು ಹೈಲೈಟ್ ಆಗುತ್ತೆ. ಯಾಕೆ ಕೇಳಿದ್ರೆ ಇವತ್ತು ನೀವು ನೋಡಬಹುದು ವಿರೋಧ ಪಕ್ಷದವರು, ಕಾಂಗ್ರೆಸ್ನವರು ಕೂಡ ಅಲ್ಲಿ ಕೋರ್ಟ್ ಮಾಡುವಾಗ ಯಡಿಯೂರಪ್ಪನವರು ಕೋರ್ಟ್ ಮಾಡ್ತಾರೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಕರಪ್ಷನ್ ಚಾರ್ಜ್ ಬಂದಾಗ ಫಸ್ಟ್ ಕೋರ್ಟ್ ಮಾಡೋದು ಯಾರನ್ನ ಕೇಳಿದ್ರೆ ಯಡಿಯೂರಪ್ಪ ಏನ್ ಮಾಡಿದ್ದಾರೆ ಕೇಳಿದ್ದಾರೆ ಕೇಳ್ತಾರೆ. ಅದಕ್ಕೆ ಉತ್ತರಿಸಬೇಕಾದ ಜವಾಬ್ದಾರಿ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿದೆ. ಇವಾಗ ಈ ಒಂದು ಸ್ಥಿತಿ ಏನಿದೆ, ಜಡ್ಜ್ಮೆಂಟ್ ಅನ್ನು ಮತ್ತೆ ಅವರು ಕೋರ್ಟ್ ಮಾಡ್ತಾ ಹೋಗ್ತಾರೆ. ಅವಾಗ ಪುನಃ ಅನಿವಾರ್ಯವಾಗಿ ಯಡಿಯೂರಪ್ಪನವರು ಒಬ್ಬ ನಿಷ್ಕಳಂಕ ವ್ಯಕ್ತಿ ಅನ್ನೋದನ್ನು ತೋರಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ನೀವು ಇಲ್ಲಿವರೆಗೆ ಹಿಂದಕ್ಕೆ ಹಾಕೊಂಡು ಬಂದದ್ದು ಯಡಿಯೂರಪ್ಪನವರಿಗೆ ಪ್ರತಿ ಸಂದರ್ಭದಲ್ಲಿ ಏನು ಅವಕಾಶ ಸಿಗುತ್ತೆ ಕೇಂದ್ರ ಕೃಷಿ ಸಚಿವರಾಗ್ತಾರೆ ಅಂತ ಒಂದು ಲೆಕ್ಕಾಚಾರ ಇತ್ತು. ಪ್ರತಿ ಸಾರಿ ನಿಮ್ಮ ಕೆಲವು ನಾಯಕರೇ ಅಪಸ್ವರ ತೆಗೆದದ್ದಿದೆ. ನಾವು ಹೀಗೆ ಮಾತಾಡಬೇಕಾದ್ರೂ ಕೂಡ ಬೈಟ್ ಕೊಡಬೇಕಾದ್ರೆ ಹೇಳೋದಿದೆ, ಅವರ ಮೇಲೆ ಆರೋಪಗಳಿದೆ, ಆ ಕಾರಣಕ್ಕಾಗಿ ಪರಿಗಣಿಸುವ ಸಾಧ್ಯತೆಗಳು ಕಡಿಮೆ ಅನ್ನುವಂಥದ್ದು. ನೀವು ಇದರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಮಾಡಿದ್ರಿ ಅಂತ ಅನಿಸೋದಿಲ್ಲ? ಅಮಿತ್ ಶಾ ಅವರು ರಾಷ್ಟ್ರಾಧ್ಯಕ್ಷರಾಗ್ತಾರೆ, ಅವರ ಮೇಲೆ ಆರೋಪಗಳಿದಾವೆ. ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರನ್ನು ಮಾಡೋದಕ್ಕೆ ನೀವು ಮೀನಮೇಷ ಎಣಿಸ್ತೀರಿ? ಖಂಡಿತ ಪ್ರಶ್ನೆ ಇಲ್ಲ ಸರ್. ನೋಡಿ, ನಮ್ಮ ಪಕ್ಷವೇ ಅಂತದ್ದು. ಲಾಲ್ ಕೃಷ್ಣ ಅಡ್ವಾಣಿ ಅವರೇ ಇಡೀ ದೇಶಕ್ಕೊಂದು ಮಾದರಿ. ಇವತ್ತು ಲಾಲ್ ಕೃಷ್ಣ ಅಡ್ವಾಣಿ ಅಂತ ವ್ಯಕ್ತಿ ತನ್ನ ಮೇಲೆ ಇದ್ದಂತ ಸಣ್ಣ ಆರೋಪಕ್ಕೋಸ್ಕರ ತ್ಯಾಗ ಮಾಡಿ ಇಡೀ ತನ್ನ ಆರೋಪ ಮುಕ್ತ ಇದು ತ್ಯಾಗ ಅಲ್ಲ ಸರ್, ಇದು ಕಿತ್ತುಕೊಂಡದ್ದು. ಇದು ತ್ಯಾಗ ಅಲ್ಲ, ಇದು ಕಿತ್ತುಕೊಂಡದ್ದು. ನಿಮ್ಮ ಶಬ್ದ ಭಂಡಾರದಲ್ಲಿ ಬೇರೆ ಬೇರೆ ವಿಚಾರಗಳು ಇರಬಹುದು, ಆದ್ರೆ ಇವತ್ತು ಅಲ್ಲ ಸರ್, ಇದು ತ್ಯಾಗ ಅಂತ ಅನಿಸುತ್ತಾ? ತನ್ನ 60 ಜನ ಬೆಂಬಲಿಗರ ಜೊತೆಗೆ ಹೋಗಿ ರಾಜೀನಾಮೆ ಕೊಟ್ಟಂತವ್ರು ಯಡಿಯೂರಪ್ಪನವರು, ಅದು ತ್ಯಾಗನೋ ಅಥವಾ ನೀವು ಕಿತ್ತುಕೊಂಡದ್ದು? ಉಚ್ಚಾಟನೆ ಅಂತ ಹೇಳುವ ಶಬ್ದ ಬೇರೆ, ರಾಜೀನಾಮೆ ಶಬ್ದ ಬೇರೆ. ರಾಜೀನಾಮೆ ಅಂತ ಹೇಳಿದ್ರೆ ಸ್ವತಃ ಕೊಡುವಂತ ಶಬ್ದ. ದಯವಿಟ್ಟು ತಾವು ಗುರುಗಳು ಇದ್ದಾರೆ, ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ಇವತ್ತು ಅಂತಹ ಸಂದರ್ಭದಲ್ಲಿ ಅದೇ ಒಂದು ನಮಗೆ ಮಾದರಿ, ಅಂಥದೇ ಒಂದು ರೀತಿಯಲ್ಲಿ ನಮ್ಮ BS ಯಡಿಯೂರಪ್ಪರು ಬರ್ತಾ ಇದ್ದಾರೆ. ಆರೋಪ ಮುಕ್ತರಾಗಿ ರಾಜ್ಯದ ಜನತೆಗೆ ಮತ್ತು ನಾನೊಂದು ಕೇಳಿ ಇವತ್ತು ಪ್ರಶ್ನೆ, ರಾಜ್ಯದ ಜನತೆಯ ಮುಂದೆ ಇವತ್ತು ಕಾಂಗ್ರೆಸ್ ಕೂಡ ಒಂದು ತಪ್ಪನ್ನು ಒಪ್ಪಿಕೊಳ್ಳಬೇಕು. ಇಷ್ಟು ದಿನ ಅವರಿಗೆ ಮಾಡಿರತಕ್ಕಂಥ ಆರೋಪಕ್ಕೆ ಜೈಲಿಗೆ ಹೋದ್ರು. ನೀವು ಇವರು ಸರ್ ಹೇಳಿದಾಗೆ ಕೇವಲ ಬೆಂಗಳೂರಿನಲ್ಲೆಲ್ಲ, ಡೆಲ್ಲಿಯ ಪ್ರತಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಿದ್ರು, ನಿಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಯಡಿಯೂರಪ್ಪರು ಈ ರೀತಿ ಆರೋಪ ಅಂತ ಹೇಳ್ತಿದ್ರು. ಇವತ್ತು ಎಲ್ಲ ಜನತೆ ಮುಂದೆ ಇವರು ಇವತ್ತು ಸಾರಿ ತಗೊಳ್ಬೇಕಾಗ್ತದೆ. ನಾನು ಆಗ ಆಂಜನೇಯನ ಪ್ರಕರಣ ಹೇಳಿದ ಕೂಡಲೇ ಅವ್ರು ಹೇಳಿದ್ರು ಅದು ಆರೋಪ. ಇದೇನಿತ್ತು? ಇದು ಕೂಡ ಆರೋಪವೇ. ಆಯ್ತು, ಅವ್ರು ಹೇಳ್ತಾರೆ ಅವ್ರಿಗೆ ಅವ್ರ ಪಕ್ಷದ ಡಬಲ್ ಸ್ಟ್ಯಾಂಡರ್ಡ್. ಆಗ ಇನ್ನೊಂದು ಸತಿ ಹೇಳ್ತೇನೆ, ಇವ್ರು ರಾಷ್ಟ್ರೀಯ ಉಪಾಧ್ಯಕ್ಷ ಮಾಡ್ಲಿಕ್ಕೆ ಅವರ ಆರೋಪಗಳು ಇವರಿಗೆ ಅನ್ವಯವಾಗುವುದಿಲ್ಲ. 5ರಲ್ಲಿ 1 ರಾಷ್ಟ್ರೀಯ ಉಪಾಧ್ಯಕ್ಷ ಮಾಡ್ಲಿಕ್ಕೆ ಆರೋಪದಲ್ಲಿ ಅವರ ಆರೋಪದಲ್ಲಿ ಅವರಿಗೆ ಅನ್ವಯವಾಗುವುದಿಲ್ಲ. ಯಡಿಯೂರಪ್ಪನವರಿಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ರಾಜ್ಯಾಧ್ಯಕ್ಷರು ಮಾಡ್ಲಿಕ್ಕೆ ಏನಾಗ್ತಿತ್ತು ಇವರಿಗೆ ಮಾಡ್ತಕ್ಕಂಥ ಮನಸ್ಸು ಮತ್ತು ವ್ಯಕ್ತಿ. ಆಗ ಹೇಳಿದ್ರು, ನೀವು ನಮ್ಮ ಪಕ್ಷದ ಬಗ್ಗೆ ಮಾತಾಡಬೇಡಿ, ನಮ್ಮ ಪಕ್ಷದ ಬಗ್ಗೆ ಅಲ್ಲ, ಇದು ನಡೆದ ಚರಿತ್ರೆಗಳನ್ನ ಮತ್ತು ಈಗ ಅವರೊಂದು ಪ್ರಶ್ನೆಯನ್ನು ಎತ್ತಿದ್ರು, ನೀವು ಪ್ರತಿ ಬಾರಿ ಅಪರಾಧಿ ಸ್ಥಾನದಲ್ಲಿ ಇನ್ನೂ ಬಾಕಿ ಇದೆ ಅವ್ರ ಮೇಲೆ ಕೇಸ್ಗಳು. 5 ಕೇಸ್ಗಳು ಬಿದ್ದು ಹೋಗಿರೋದು, ಇನ್ನು 3 ಕೇಸ್ಗಳು ಬಾಕಿ ಇದೆ. ನನಗೆ ನೆನಪಿದೆ, ನಿಮ್ಮ ಮುಖ್ಯಮಂತ್ರಿಗಳು ಪ್ರತಿ ಬಾರಿ ಕೋರ್ಟ್ ಮಾಡಿದಾಗ ಮುಖ್ಯಮಂತ್ರಿಗಳು ಜೈಲಿಗೆ ಹೋದ್ರು ಅಂತ ಹೇಳೋದು ಬಿಜೆಪಿ ಅವಧಿಯಲ್ಲಿ. ಅವರು ಜೈಲಿಗೆ ಹೋದ ಕೇಸೇ ಇವತ್ತು ತಲೆಬುಡ ಇಲ್ಲ. ಪುನಃ ಅದಕ್ಕೆ ಆಗ್ಬಹುದಲ್ಲ. ನೀವ್ ಯಾಕೆ ಅದನ್ನ ಇವತ್ತು ಮುಕ್ತಾಯ ಅಂತ ಎನ್ಸ್ಕೊಳ್ತೀರಿ? ಇದು ಇನ್ನು ಕೇಸ್ಗಳು ಬಾಕಿ ಇದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ತಪ್ಪಾಗಿ ಜೈಲಿಗೆ ಹೋದವರು ಅಂತ ಹೇಳ್ತಾರೆ. ತಪ್ಪಾಗಿ ಹೋದದಲ್ಲ, ಸರಿಯಾಗಿ ಹೋಗಿದ್ದಾರೆ. ತಾಂತ್ರಿಕ ಕಾರಣಗಳಿಂದ ಕೇಸ್ ಹೈಕೋರ್ಟ್ ಕಿಶನ್ ಹೆಗ್ಡೆ ಅವರು ದೊಡ್ಡವರು ಅಂತ ಆಯ್ತು. ಖಂಡಿತ ಅಲ್ಲ, ಕೇಸ್ ಬಿದ್ದು ಹೋಗ್ಲಿಲ್ಲ. ನೀವ್ ಯಾಕೆ ವಿಷಯಾಂತರ ಮಾಡ್ತೀರಿ? ಆಗಿಂದ ಹೇಳ್ತಾ ಇದ್ದಾನೆ, ಯಾಕೆ ನೀವು ವಿಷಯವನ್ನ ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ತೀರಿ? ಅವ್ರ ಮೇಲೆ ಆರೋಪಗಳಲ್ಲಿ ಕೇಸ್ ಹಾಕಿದ ಕೇಸಿನ ಪ್ರೊಸೀಜರ್ ಲ್ಯಾಪ್ಸಸ್ ಹೇಳಿದ್ದೆ ಹೊರತು ಅವರು ಆರೋಪ ಮುಕ್ತರಲ್ಲ. ನೆನ್ಪಿಟ್ಕೊಳ್ಳಿ, ಈ ಶಬ್ದವನ್ನು 1000 ಬಾರಿ ಹೇಳಿ ಮತ್ತೆ ಅದನ್ನೇ ಸರಿ ಅಂತ ಹೇಳಿಕೊಂಡು ಹೋಗುದು ಬೇಡ. ಅವರು ಆರೋಪ ಮುಕ್ತರಲ್ಲ. ಅವರ ಮೇಲೆ ಮಾಡಿದ ತನಿಖೆ ಸರಿ ಇಲ್ಲ, ಮಾಡಿದ ತನಿಖೆಯ ಕಾರಣಕ್ಕಾಗಿ ಅವರು ಜೈಲಿಗೆ ಹೋದರು. 2 ತನಿಖೆಗಳು ಏಕಕಾಲದಲ್ಲಿ ನಡೀತು ಅನ್ನೋ ರೀತಿಯಲ್ಲಿ ತನಿಖೆ ಸರಿ ಇಲ್ಲ ಅಂತ ಹೇಳಿದಲ್ಲ, ಅದಕ್ಕೆ ಅವಕಾಶ ಇಲ್ಲ. ನಾನು ಇಲ್ಲಿ ಪ್ರಶ್ನೆ ಕೇಳುವಂತದ್ದು, ಈಗ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ತೇವೆ, ತನಿಖೆ ಮಾಡ್ತೇವೆ ಅಂತ ಹೇಳಿದ್ರು. ಇಲ್ಲಿ ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಾಗ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲೊಂದು ತನಿಖೆ ಆಯೋಗವನ್ನ ಮಾಡಿದ್ರು. ಸೊ ನೀವು ಅದಕ್ಕೂ ಟೈಮ್ ಕೊಡ್ಲಿಲ್ಲ. ರಾಜ್ಯಪಾಲರನ್ನ ಇವರ ಸಿರಾಜ್ ಪಾಷಾ ಕಾಂಗ್ರೆಸ್ನವನು ಅಲ್ಲ, ಅಥವಾ ಇನ್ನೊಬ್ಬ ದೂರದಾರನು ಕಾಂಗ್ರೆಸ್ನವನು. ರಾಜ್ಯಪಾಲರು ಕಾಂಗ್ರೆಸ್, ರಾಜ್ಯಪಾಲರು ಅವ್ರು ಕೇಂದ್ರ ಸರ್ಕಾರ ಕಾಂಗ್ರೆಸ್. ಅವ್ರು ಕೇಳಿದ್ದಕ್ಕೆ ಕೊಟ್ಟಿದ್ದು. ಯಾಕೆ ನೀವು ಹೇಳ್ತೀರಿ ಅವರ ಮೇಲೆ ಅವರನ್ನ ಬೆಂಬಿಡದೆ ಕಾಡಿದ್ದು ಕಾಂಗ್ರೆಸ್ಸಿಗರಲ್ಲ,
ಅವರು ಬಿಜೆಪಿ ಫಂಡೆಡ್ ವ್ಯವಸ್ಥೆಗಳಲ್ಲಿ ಕಾಡಿರಬಹುದು. ಯಾಕೆ ಅವರು ಹಿಂದೆ ಯಾರಿದ್ದಾರೆ ಅಂತ ಬಿಜೆಪಿ ಅವರು ಇದ್ದಾರೆ. ರಾಜ್ಯಪಾಲರನ್ನ ಬಳಸಿಕೊಂಡದ್ದು ಬಿಜೆಪಿ ಅವರ ರಾಜ್ಯಪಾಲರಲ್ಲ ಸ್ವಾಮಿ, ಪರ್ಮಿಷನ್ ಕೇಳಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಸರ್, ಅವ್ರನ್ನ ಬಳಸ್ಕೊಂಡಿದ್ದು ಯಾರು? ಕೊಡದೆ ಪರ್ಮಿಷನ್ ಕೊಟ್ಟದ್ದು ಸರಿ ಅಂತ ಅದು ಅವರ ವಿವೇಚನೆ ಶಕ್ತಿಗೆ ಒಳಪಟ್ಟದ್ದು. ನಿಮ್ಮನ್ನ ಪಾರ್ಟಿ ಏನು ಇವರೇ ಹೋಗಿ ಕೇಳಿರ್ಬೋದು. ಪಿ.ಬಿ. ಆಚಾರ್ಯ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ನೀವು ಹೇಳಿದ್ರಿ ಬಿಜೆಪಿ ಅವರು ಹಾಗೆ ಅಂತ. ಅವ್ರು ರಾಜ್ಯಪಾಲರು ಅಂತ ಹೇಳಿದ್ರೆ ನೀವು ಪಿ.ಬಿ. ಆಚಾರ್ಯರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಬಿಜೆಪಿಯ ರಾಜ್ಯಪಾಲರು ಅಂತಾನೆ ಹೇಳುವಂತದ್ದು. ನೀವು ಬ್ರ್ಯಾಂಡ್ ಮಾಡೋದು ಬಿಜೆಪಿ ಸ್ಟೇಟ್ಮೆಂಟ್ ಗೆ ಉತ್ತರ ಹೇಳಿದ್ದೇವೆ. ರಾಜ್ಯಪಾಲರು ಮಾಡಿದ್ದು ರಾಜಭವನ ಬಿಜೆಪಿ ಏಜೆಂಟ್ ಕಚೇರಿಯಾಗಿ ಹೋಗಿದೆ. ರಾಜ್ಯದ ಒಂದು ದೊಡ್ಡ ದೂರ ಅಂತ ಹೇಳಿದ್ರೆ ಇಂತಹ ಒಬ್ಬ ರಾಜ್ಯಪಾಲ ನಮಗೆ ಬಂದದ್ದು 100ಕ್ಕೆ 100. ಇವತ್ತಿನ ರಾಜ್ಯಪಾಲರ ಬಗ್ಗೆ ಏನ್ ಹೇಳ್ತಾರೆ ಕೇಳಿ. ನೀವು ಮಾತಾಡಿ. ಹಂಸರಾಜ್ ಭರದ್ವಾಜ್ ಇಂತಹ ಒಂದು ರಾಜ್ಯಪಾಲ ಈ ಹಿಂದೆ ಕಾಂಗ್ರೆಸ್ನವರು ಇದ್ರು. ನಾನು ಯಾರ ವ್ಯಕ್ತಿಗತ ಹೇಳಿದ್ನ, ಹಿಂದೆ ಕಾಂಗ್ರೆಸ್ನವರು ಇದ್ರು. ಇಂತಹ ಒಂದು ರಾಜ್ಯಪಾಲ ಎಂದೆಂದೂ ರಾಜ್ಯ ಕಂಡಿರಲಿಲ್ಲ. ರಾಜ್ಯದ ಒಂದು ದುರಂತ, ಅದು ಯಾವ 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 ಸನ್ನಿವೇಶ ಈ ರಾಜ್ಯದಲ್ಲಿ ಬಂತು. ಸರ್, ದೆಹಲಿಯ ಬಾಸ್ಗಳನ್ನ ಒಪ್ಪಿಸುವುದಕ್ಕೋಸ್ಕರ ಬಳಸಿ ರಾಜಭವನ ಬಳಕೆ ಆಯ್ತಾ ಇವತ್ತು ಈಗ ನಡೀತಾ ಇರೋದು ಅದು. ಅಲ್ಲಲ್ಲ ರಕ್ಷಿತ್ ಶೆಟ್ಟರ್, ನನಗನ್ಸುತ್ತೆ ಎಲ್ಲೋ ಒಂದು ರೀತಿಯ ನಾವು ತಪ್ಪು ದಾರಿಲಿ ಹೋಗ್ತಾ ಇದ್ದೆ ಅಂತ ಅನ್ಸುತ್ತೆ. ದೇಶದ ಪ್ರೈಮ್ ಮಿನಿಸ್ಟರ್ನೇ ನಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಒಪ್ಕೊಳ್ತಾ ಇಲ್ಲ, ರಾಜ್ಯದ ಮುಖ್ಯಮಂತ್ರಿಯನ್ನೇ ನಮ್ಮ ಮುಖ್ಯಮಂತ್ರಿ ಅಂತ ಒಪ್ಕೊಳ್ತಿಲ್ಲ, ರಾಜ್ಯದ ರಾಜ್ಯಪಾಲರನ್ನೇ ನಮ್ಮ ರಾಜ್ಯಪಾಲ ಅಂತ ಒಪ್ಕೊಳ್ತಿಲ್ಲ. ಒಂದು ಪಕ್ಷಕ್ಕೂ ಒಂದು ಬಂದವರ ಸಮಸ್ಯೆ ಕೂಡ ಹೌದು ಇದೆ, ಅದನ್ನು ಶುದ್ಧೀಕರಿಸಬೇಕಾಗತ್ತೆ. ಎರಡು ಪಕ್ಷದವರು ಇವರೆರಡು ಇದೆ. ಯಾಕಂದ್ರೆ ಎಲ್ಲವನ್ನೂ ರಾಜಕೀಯಗೊಳಿಸ್ತಾ ಹೋಗ್ತೇವೆ. ಇಡೀ ದೇಶ ಒಂದು ಹೆಮ್ಮೆ ಎಂದು ಹೇಳಬೇಕಾದ್ದು ಇವತ್ತು ನಮ್ಮ ದೇಶದ ಪ್ರಧಾನಿ ಇವರು, ನಮ್ಮ ರಾಜಭವನ ಬಳಕೆ ಕೊಲೆಗಡಿಸ್ತಾ ಇದ್ದಾರಲ್ಲ. ಆ ಸಂದರ್ಭದಲ್ಲೂ ಈ ಸಂದರ್ಭದಲ್ಲೂ ರಾಜಭವನ ಬಳಕೆ ಆಗ್ತಾ ಇದೆ. ಖಂಡಿತವಾಗಿ ಉಪಲೋಕಾಯುಕ್ತರ ನೇಮಕಾತಿಯ ವಿಚಾರದಲ್ಲಿ ಈಗಿನ ರಾಜ್ಯಪಾಲರು ಕೂಡ ನಾವು ಹೇಳ್ತೇವಲ್ಲ, ಎರಡೂ ಕಡೆಯಿಂದಲೂ ಕೂಡ ರಾಜ್ಯಪಾಲರ ಒಂದು ಭವನ ಏನಿದೆ ಅಥವಾ ಸ್ಥಾನಮಾನ ಏನಿದೆ, ಈಗಿನ ರಾಜ್ಯಪಾಲರು ಉಪಲೋಕಾಯುಕ್ತ ನೇಮಕಾತಿಯ ಬಗ್ಗೆ ಅಪಸ್ವರಗಳನ್ನು ತೆಗಿತಾ ಇದ್ದಾರೆ. ಹಲವು ಸಂದರ್ಭದಲ್ಲಿ ಉಪ ಕುಲಪತಿಗಳನ್ನು ನೇಮಕ ಮಾಡುವ ಸಂದರ್ಭದಲ್ಲೂ ಮಾತಾಡಿದ್ದಾರೆ. ಸೊ ರಾಜಭವನ ಯೂಸ್ ಆಗ್ತಾ ಇದೆ. ಅದು ಇರೆಸ್ಪೆಕ್ಟಿವ್ ಪಾರ್ಟಿ ಈ ಗವರ್ನರ್ಶಿಪ್ ಏನಿದೆ ಇದು ಮಿಸ್ಯೂಸ್ ಆಗ್ತಾ ಇದೆ ಇವತ್ತು. ಇಲ್ಲಿ ಯಡಿಯೂರಪ್ಪ ಹಾಗೆ ಖಂಡಿತ ಯಡಿಯೂರಪ್ಪ ಕೇಸ್ ನಲ್ಲಿ ಇರಬಹುದು, ಇವತ್ತು ಪ್ರೆಸೆಂಟ್ ಇರಬಹುದು, ಏನೇ ಇರಬಹುದು, ಎಲ್ಲೋ ಒಂದು ರೀತಿಯಲ್ಲಿ ಇರೆಸ್ಪೆಕ್ಟಿವ್ ಪಾರ್ಟಿ ಹೇಳ್ತಾನೆ ಇದು ಮಿಸ್ಯೂಸ್ ಆಗ್ತಾ ಇದೆ. ರಾಜಭವನ ಯೂಸ್ ಆಗ್ಲಿಲ್ಲ, ಖಂಡಿತ ಇಲ್ಲ. ಯಾಕೆ ಅವರ ವಿವೇಚನ ಶಕ್ತಿ ಈಗ ಆಗ್ತಾ ಇದೆ. ವಜುಭಾಯಿ ವಾಲಾ ಅವರು ಯೂಸ್ ಮಾಡ್ತಾ ಇದ್ದಾರಲ್ಲ, ಇವತ್ತು ಕಾಣ್ತಾ ಇದೆ. ನೀವು ಮಾಡಿಲ್ಲ, ಅವರು ಮಾಡಿದ್ದು ತಪ್ಪು. ಪ್ರಶ್ನೆ ಅವರು ಮಾಡ್ತಾ ಇದ್ದಾರೆ. ಇವತ್ತು ಇನ್ನಷ್ಟು ಮಾತಾಡಬೇಕು. ಬಹುಶಃ ಕೊನೆಯದಾಗಿ ಒಂದು ಚರ್ಚೆ ಆಗಬೇಕಾದಂಥದ್ದು, ಯಡಿಯೂರಪ್ಪ ಅವರು ಮತ್ತೆ ಬಂದ್ರೆ ಆಗಾಗತ್ತೆ ಈಗಾಗತ್ತೆ ಅಂತ ಕಲ್ಪನೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಈ ಹಿಂದೆ ಅಂದ್ರೆ ಕ್ಲೀನ್ ಚಿಟ್ ಸಿಕ್ಕಂತವರು ಅಥವಾ ಆರೋಪ ಮುಕ್ತರಾದಂಥ ನಾಯಕರು ಬಹಳಷ್ಟು ಜನ ಇದ್ದಾರೆ. ಬಂಗಾರಪ್ಪ ಅವರು ತಾಜಾ ಉದಾಹರಣೆ. ಅವರು ಮತ್ತೆ ರಾಜಕಾರಣಕ್ಕೆ ಬಂದು ಸಕ್ಸಸ್ ಆದ್ರ ಅಂತ ಒಂದು ಪ್ರಶ್ನೆ ಇದೆ. ಸೊ ಅದನ್ನ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕು. ಮತ್ತು ಯಡಿಯೂರಪ್ಪ ಅವರು ಕೂಡ ಅದೇ ಜಿಲ್ಲೆಯವರು, ಸೇಮ್ ಜಿಲ್ಲೆಯವರು ಇಬ್ಬರು ಕೂಡ. ಸೊ ಬಂಗಾರಪ್ಪ ಅವರ ಪರಿಸ್ಥಿತಿಯೇ ಮತ್ತೆ ಯಡಿಯೂರಪ್ಪ ಅವರಿಗೆ ಬರುತ್ತಾ ಅನ್ನುವಂಥದ್ದು. ಇದೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಕಿಣಿಯವರೇ, ಬಹುಶಃ ಬಿಜೆಪಿಯಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಖಂಡಿತವಾಗಿಯೂ ಇದು ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಸೋದಿಲ್ವಲ್ಲ? ಕೂಸು ಹುಟ್ಟುವ ಮೊದಲೇ ಕುಲಾವಿ ಹೊಲಿಸ್ತಾ ಇದ್ದೇವೆ ನಾವು. ಯಡಿಯೂರಪ್ಪ ಅವರ ಸಾಮರ್ಥ್ಯವನ್ನು ನಂಬಿಕೊಂಡು ಬಹಳ ಮುಂದಕ್ಕೆ ಹೋಗ್ತಾ ಇದ್ದೇವೆ ಅಂತ ಅನಿಸೋದಿಲ್ವಾ? ಪ್ರಶ್ನೆ ಇಲ್ಲ. ಇವತ್ತು ರಾಜ್ಯಾದ್ಯಂತ ನಮಗೆ ಈ ಬೂಸ್ಟಿನೊಟ್ಟಿಗೆ ಇನ್ನೊಂದು ಬೂಸ್ಟ್ ಏನಂತ ಹೇಳಿದ್ರೆ ಕಾಂಗ್ರೆಸ್ ಕೊಡ್ತಕ್ಕಂಥ ವಿಚಾರಗಳು, ಅದು ಟಿಪ್ಪು ಜಯಂತಿಯ ವಿಚಾರ ಇರ್ಬೋದು, ಅಥವಾ ಆಂಜನೇಯನ ಲಂಚ ಪ್ರಕರಣ ಇರ್ಬೋದು, ಸಿದ್ದರಾಮಯ್ಯರು ಮಾಡತಕ್ಕಂಥ ಎಡವಟ್ಟುಗಳು ಇರ್ಬೋದು. ಇದೆಲ್ಲ ಎಡವಟ್ಟುಗಳು, ರೈತರ ಆತ್ಮಹತ್ಯೆ ಇರ್ಬೋದು, ಇದನ್ನೆಲ್ಲ ಬಿಂಬಿಸೋದಕ್ಕೆ ನಿಮ್ಮ ರಾಜ್ಯ ಈಗಿನ ರಾಜ್ಯ ನಾಯಕರಿಂದ ಸಾಧ್ಯ ಆಗ್ತಾ ಇಲ್ಲ. ಯಡಿಯೂರಪ್ಪನವರೇ ಬೇಕು. ಒಪ್ಕೊಳ್ಳಿ ಸರ್, ಅದನ್ನ ವಾಸ್ತವ ಒಪ್ಕೊಳ್ಳಿ ಸರ್. ಯಡಿಯೂರಪ್ಪರು ಮುಂಚೂಣಿಯಲ್ಲಿ ಇರತಕ್ಕಂಥ ನಾಯಕ. ಆದ್ರೆ ಇದೇ ರೈತ ಚೈತನ್ಯ ಯಾತ್ರೆಯನ್ನ ಎಲ್ಲ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಯಶಸ್ವಿ. ನಿಮಗೆ ಅಂತಿಮ ಟಾನಿಕ್ ಅಂತ ಇರುವುದು BSY ಅವರೇ ಸರ್. ಅವರು ನಮ್ಮ ಇವರ ಪ್ರಧಾನಿ ಅಭ್ಯರ್ಥಿಗಳು, ಇವರ ಅಂದು ಈ ಚುನಾವಣೆ ನಡೆಯುವಾಗ ಇವರ ಪ್ರಧಾನಿ ಅಭ್ಯರ್ಥಿಗಳು, ಇವತ್ತಿನ ಪ್ರಧಾನಿಗಳು ಇವರ ಅಂತರ ಎಷ್ಟು ಕಾಯ್ದುಕೊಳ್ಳೋದು ಅಂದ್ರೆ ಶಿವಮೊಗ್ಗಕ್ಕೆ ಹೋಗಿ ಭಾಷಣ ಮಾಡ್ಲಿಕ್ಕೆ ತಯಾರಿಲ್ಲ. ರಾಜ್ಯಪಾಲರ ಬಗ್ಗೆ ಹೇಳ್ತಾರೆ ಇವರು. ಇವತ್ತು ಇದೇ ರಾಜ್ಯಪಾಲರು, ಮುಂಚಿನ ರಾಜ್ಯಪಾಲರು ಬರೇ BSY ಸರ್ಕಾರದ ಮೇಲೆ ಅಥವಾ ಬಿಜೆಪಿ ಸರ್ಕಾರದ ಬಗ್ಗೆ ಮಾತ್ರ ಅಲ್ಲ ಎತ್ತಿದ್ದು, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೂ ಅಪಸ್ವರಗಳನ್ನ ಎತ್ತಿದ್ದಾರೆ, ಹೇಳಿದ್ದಾರೆ. ಅವರ ಅನಿಸಿಕೆಗಳನ್ನ ಅವ್ರು ಹೇಳಿದ್ದಾರೆ. ಸರ್ ಅದೇ ಇದು ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಆಗ್ತಾ ಇದೆಯಾ ಅಂತ ಬಿಜೆಪಿಯಲ್ಲಿ? ಯಡಿಯೂರಪ್ಪ ಅವರು ಬಂದ್ರೆ ಫುಲ್ ಚೇಂಜ್ ಆಗತ್ತೆ,
130, 140, 150 ಎಲ್ಲ ಲೆಕ್ಕಾಚಾರಗಳಿದಾವೆ ನಿಮ್ಮದು. ಸರ್, ಯಡಿಯೂರಪ್ಪನವರು ನಮ್ಮ ಖಂಡಿತವಾಗಿ ಯಡಿಯೂರಪ್ಪರ ನೇತೃತ್ವದಲ್ಲಿ ಈಗ ಸಿಕ್ಕಿರುವಂತ ರಿಲೀಫ್ ನಿಂದಾಗಿ ನಾವು ಅದ್ಭುತಗಳನ್ನ ಸಾಧಿಸಿ ಬಿಡ್ತೇವೆ. ಅದು ವಿಚಾರ ನಾನು ಹೇಳಿದೆ ನಿಮಗೆ, ಅದು ಒಂದೇ ವಿಚಾರ ಅಲ್ಲ. ಕಾರ್ಯಕರ್ತರ ಒಂದು ಹುರುಪಿದೆ, ಕಾರ್ಯಕರ್ತರಲ್ಲಿ ಅದಕ್ಕಿಂತಲೂ ಹೆಚ್ಚು ಕಾರ್ಯಕರ್ತರ ಹುರುಪು ಒಂದು ಚುನಾವಣೆ ಒಂದು ಭಾಗ. ವೋಟರ್ಸ್ ನಲ್ಲಿ ನೀವು ನೋಡಿ, ನಾಡ್ದು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಲ್ಲ, ಗ್ರಾಮ ಪಂಚಾಯತ್ ಚುನಾವಣೆ ಬಂತಲ್ಲ, ವೋಟರ್ಸ್ ನ ಮನೋಭಾವ. ಕಿಶನ್ ಹೆಗಡೆ ಅವರ ಕಳೆದ ಚುನಾವಣೆ 2013 ಚುನಾವಣೆಯಲ್ಲಿ ಕೆಜೆಪಿ ಅಂತ ಹೇಳಿ ಸಮಸ್ಯೆ ಬಿಜೆಪಿಗೆ ಸಮಸ್ಯೆ ತಂದು ಹಾಕಿತ್ತು. ಈ ಬಾರಿ ಯಡಿಯೂರಪ್ಪನವರು ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಮತ್ತು ಹಿಂದಿನಿಂದ ಕೆಜೆಪಿಯಲ್ಲಿ ಇದ್ದದಕ್ಕಿಂತ ಹೆಚ್ಚು ಶಕ್ತಿವಂತರಾಗಿದ್ದಾರೆ. ಯಾರು? ಯಡಿಯೂರಪ್ಪನವರು. ಬಿಜೆಪಿ ಯಡಿಯೂರಪ್ಪನವರು ಶಕ್ತಿವಂತರಾಗಿದ್ದಾರೆ. ಅನ್ಸೋದಿಲ್ವಾ ನಿಮಗೆ? ಇದು ನಮಗೆ ಸಮಸ್ಯೆ. ಸುಪಾರಿ ಕಿಲ್ಲರ್ ಆಗಿ ಬಳಸಿಕೊಂಡ್ರಿ ಯಡಿಯೂರಪ್ಪ ಅವರನ್ನ 2013 ಚುನಾವಣೆಯಲ್ಲಿ. ನಾವು ಬಳಸಿಕೊಳ್ಳಿಲ್ಲ. ಬಿಜೆಪಿ ಮಾಡಿದ ಸ್ವಯಂ ಕೃತಾಪರಾಧಕ್ಕೆ ಅವರು ಬಲಿಯಾದ್ರೆ ಹೊರತು ಸರ್ ಯಡಿಯೂರಪ್ಪನವರು ಬಳಸಿಕೊಂಡ್ರಿ. ನಾವು ಯಾಕೆ ಬಳಸ್ಕೊಳ್ಬೇಕು? ಅವ್ರದ್ದು ಕೆಜೆಪಿ. ಸರಿ, ಕೆಜೆಪಿ ನಿಮಗೆ ಹೆಲ್ಪ್ ಮಾಡ್ತು. ನಮ್ಗೆ ಯಾಕೆ ಹೆಲ್ಪ್ ಮಾಡ್ತು? ಕೆಜೆಪಿ ಹೆಲ್ಪ್ ಮಾಡ್ತು. 10% ವೋಟ್ ಶೇರ್ ಅವರಿಂದ ತೆಗೆದದ್ದು ಕೆಜೆಪಿ. ಯಾಕೆ ಬಿಜೆಪಿ ವೋಟ್ ಅಂತ ಯಾಕೆ ಹೇಳ್ತೀರಿ? ಯಾವುದು ಮತ ವಿಭಜನೆಗಳು ನಡೆದಾಗ ಯಾರು ಓಟು ಯಾರಿಗೂ ಹೋಗ್ಬೋದು. ಯಡಿಯೂರಪ್ಪನವರು ಕಾಂಗ್ರೆಸ್ ಓಟ್ ಅಂತ ತೆಗೆದಿದ್ದಾರೆ ಅಂತ ಹೇಳ್ತಾರೆ. ಎಷ್ಟೋ ಕಡೆಯಲ್ಲಿ ಜಾತಿ ಲೆಕ್ಕಾಚಾರಗಳಲ್ಲಿ ಓಟ್ ಹೋಗಿದೆ. ಯಾಕೆ ಅದು ಬಿಜೆಪಿದೇ ಮತ ಅಂತೇಳಿ ಅವ್ರು ಯಾಕೆ ಕನಸು ಕಾಣ್ತಾರೆ? ಯಡಿಯೂರಪ್ಪ ಬಿಜೆಪಿ ಈಗ ನಾನು ಹೇಳುವಂತದ್ದು ಇದು ಬಂಡತನ ಅಂತ ಅನಿಸುತ್ತೆ. ಯಡಿಯೂರಪ್ಪನವರು ಮತ್ತೆ ಬಿಜೆಪಿಗೆ ಸೇರಿ ಕೆಜೆಪಿಯನ್ನ ಬಿಜೆಪಿಯ ಜೊತೆಗೆ ವಿಲೀನ ಮಾಡಿದ್ರೂ ಕೂಡ ನಮಗೆ ಏನೂ ಆಗೋದಿಲ್ಲ. ನಾವು 120, 130 ಖಂಡಿತ ಗೆಲ್ತೇವೆ. ಸುರೇಂದ್ರ ಏನ್ ಅನ್ಸುತ್ತೆ? ಈ ಯಡಿಯೂರಪ್ಪನವರು ಮತ್ತೆ ಬಿಜೆಪಿಗೆ ಸೇರಿರುವಂತದ್ದು ಮತ್ತು ಅವರ ಮೇಲೆ ಇರುವಂತಹ ಪ್ರಕರಣಗಳ ಒಂದರಂತೆ ಹೋಗ್ತಾ ಇರುವಂತದ್ದು ಅಥವಾ ಅವರಿಗೆ ರಿಲೀಫ್ ಸಿಗ್ತಾ ಇರುವಂತದ್ದು ಕಾಂಗ್ರೆಸ್ಗೆ ಸಮಸ್ಯೆ ಅಂತ ಅನಿಸೋದಿಲ್ವಾ ನಿಮಗೆ? ಖಂಡಿತವಾಗಿ. ಯಾಕೆ ಕೇಳಿದ್ರೆ ಇನ್ನೂ ಚುನಾವಣೆ ತುಂಬಾ ಟೈಮ್ ಇದೆ. 2018 ಅಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆಗಳಿದ್ದಾವೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನೋಡಿದಾಗ ಕೂಡ ಎಲ್ಲೊಂದು ರೀತಿಯಲ್ಲಿ ಅದು ಯಡಿಯೂರಪ್ಪನವರ ಒಂದು ಹೊಸ ಹುಮ್ಮಸ್ಸೇನಿದೆ, ನಾಯಕತ್ವ ತಗೊಂಡ್ರೆ ಖಂಡಿತವಾಗಿ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಸವಾಲಾಗಿ ಮಾಡಬಹುದು. ಖಂಡಿತವಾಗಿ ಸುಲಭ ಅಲ್ಲ. ಯಾಕೆ ಕೇಳಿದ್ರೆ ನಿಮ್ಗೆ ಗೊತ್ತಿದೆ, ಮೊನ್ನೆ 2014 ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಗ್ಯಾಪ್ನಲ್ಲಿ ಗೆದ್ದು ಬಂದವರು ಇದ್ದಾರೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ, ಅಂತ ಒಂದು ವರ್ಚಸ್ಸಿರುವಂತ ನಾಯಕರಾದಂತ ಯಡಿಯೂರಪ್ಪನವರು ನಾಯಕತ್ವ ವಹಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇರ್ಬೋದು, ಕಾಂಗ್ರೆಸ್ನವರಿಗೆ ದೊಡ್ಡ ಸವಾಲು. ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅದು ಆ ಕಡೆ ಈ ಕಡೆ ಆಗ್ಬೋದು, ದಟ್ ಇಸ್ ಡಿಫರೆಂಟ್. ಆದ್ರೆ ಒಂದು ಚಾಲೆಂಜ್ ಆಗಿ ಕಾಂಗ್ರೆಸ್ ತಗೊಳ್ಬೇಕಾಗುತ್ತೆ. ಚಾಲೆಂಜ್ ಅನ್ನೋದನ್ನ ಒಪ್ಪಿಕೊಳ್ತೀರಾ? ನಿತ್ಯ ರಾಜಕೀಯನು ನಿತ್ಯ ಚಾಲೆಂಜ್ ಮೇಲೆ ನಡೀತಕ್ಕಂಥದ್ದು. ಏನು ಹೂವಿನ ಹಾಸಿಗೆಯಾಗಿ ರಾಜಕೀಯ ಯಾವತ್ತೂ ಉಳಿದಿಲ್ಲ, ಯಾವತ್ತೂ ಉಳಿಯುವುದೂ ಇಲ್ಲ. ರಾಜಕೀಯದಲ್ಲಿ ಯಾರೇ ಬರಲಿ ಅದನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿದೆ. ಕಾರ್ಯಕರ್ತರ ಪಡೆ ಇದೆ. ಬ್ರೇಕಿಂಗ್ ಹೋಗೋದಕ್ಕಿಂತ ಮೊದಲು ಪ್ರಸ್ತಾಪ ಮಾಡಿದೆ, ಕ್ಲೀನ್ ಚಿಟ್ ಪಡೆದುಕೊಂಡಂತ ನಾಯಕರು, ಇಲ್ಲಿ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಆದ್ರೂ ಕ್ಲೀನ್ ಚಿಟ್ ಪಡೆದುಕೊಂಡು ಬಂದಂತ ನಾಯಕರು ಮೂಲೆ ಗುಂಪಾದಂತ ಉದಾಹರಣೆಗಳು ಇದಾವೆ. ನೀವು ಯಡಿಯೂರಪ್ಪ ಅವರ ಮೇಲೆ ಬಹಳ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ. ನಾನು ಬಂಗಾರಪ್ಪ ಅವರ ಉದಾಹರಣೆಯನ್ನು ಕೊಡ್ತೇನೆ. ಕ್ಲಾಸಿಕ್ ಕಂಪ್ಯೂಟರ್ ಹಗರಣದಲ್ಲಿ ಅವರು ಆರೋಪ ಮುಕ್ತರಾದರೂ ಕೂಡ ರಾಜಕಾರಣದಲ್ಲಿ ಮತ್ತೆ ಅವರು ಮೇಳಕ್ಕೆ ಏಳೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಗೊತ್ತಾ? ಆ ಸಂದರ್ಭದಲ್ಲಿ ಅವರು ರಾಷ್ಟ್ರೀಯ ಪಕ್ಷದಲ್ಲಿ ಇರಲಿಲ್ಲ. ಇನ್ನೊಂದು ಅತ್ಯಂತ ಪ್ರಾಮುಖ್ಯವಾದಂತಹದ್ದು, ಇವತ್ತು ಯಡಿಯೂರಪ್ಪರ ಈ ನಿರ್ಣಯ ಬಂದಂತಹ ಏನು ಕಾಲ ಇದೆ, ಇದು ನನ್ನ ಪ್ರಕಾರ, ನನ್ನಂತ ಒಬ್ಬ ಕಾರ್ಯಕರ್ತನಿಗೆ ಅನಿಸ್ತದೆ ಸರಿಯಾದ ಕಾಲಘಟ್ಟದಲ್ಲಿ ಸರಿಯಾದ ನಿರ್ಣಯ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಕಾಲಘಟ್ಟ, ಈ ಚುನಾವಣೆ ಸಂದರ್ಭ, ಅದಕ್ಕಿಂತಲೂ ಹೆಚ್ಚಾಗಿ ರಾಜ್ಯ ಸರ್ಕಾರದ ಆದಂತಹ ಗೊಂದಲಗಳು, ಇದನ್ನೆಲ್ಲ ನೋಡಿದ್ರೆ ಯಡಿಯೂರಪ್ಪರು ಖಂಡಿತವಾಗಿ ನಮ್ಮ ಮುಂಚೂಣಿಯ ನಾಯಕರಾಗ್ತಾರೆ. ಮತ್ತೊಬ್ಬ ಬಂಗಾರಪ್ಪ ಆಗೋದಿಲ್ಲ ಅಂತ ಅನ್ಸುತ್ತೆ. ಬಂಗಾರಪ್ಪ ಪಾರ್ಟಿ ನಂತರ ಪಾರ್ಟಿ ಚೇಂಜ್ ಮಾಡಿದ್ರು, ರಾಜಕೀಯವಾಗಿ ಮುಕ್ತಾಯ ಆದ್ರು. ಹೌದೌದು. ಅವರು ಒಂದು ಮಾಸ್ ಲೀಡರ್, ಅತ್ಯಂತ ಒಳ್ಳೆಯ ಜನ ಸಂಪರ್ಕ ಇರ್ತಕ್ಕಂಥ ಒಬ್ಬ ಮಾಸ್ ಲೀಡರ್ ಅವರು. ಆದ್ರೆ ನನಗನ್ಸ್ತದೆ ಕೊನೆಯ ಸಂದರ್ಭದಲ್ಲಿ ಇರ್ತಕ್ಕಂಥದ್ದಲ್ಲಿ ಅವರು ಪಾರ್ಟಿ ಚೇಂಜ್ ಆಗ್ತಾ ಇದ್ರಿಂದ ಜನರಿಗೆ ಪ್ರೀತಿ. ಕಿಶನ್ ಹೆಗಡೆ ಅವರ ಬಂಗಾರಪ್ಪನವರ ಸಾಮರ್ಥ್ಯವನ್ನು ಉಪಯೋಗಿಸಿಕೊಳ್ಳೋದಕ್ಕೆ ನಿಮಗೆಲ್ಲ ಕೊನೆಯವರೆಗೂ ಸಾಧ್ಯ ಆಗಲಿಲ್ಲ. ಅವರನ್ನ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಕಾರಣಕ್ಕಾಗಿ ಅವರು ಹೊರಗೆ ಹೋದ ನಂತರ ಅವರನ್ನ ಪರಿಪೂರ್ಣವಾಗಿ ಉಪಯೋಗಿಸಿಕೊಳ್ಳೋದಕ್ಕಾಗಲಿಲ್ಲ. ಸೊ ಆ ಪರಿಸ್ಥಿತಿ ಅವರಿಗೆ ಬರುತ್ತೆ ಅಂತ ಅವರು ಚಾಣಕ್ಷತನದಿಂದ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಕೆಲವು ಕಾಲ ಅವ್ರದ್ದೇ ಮಾತು ಹೇಳ್ಬೇಕಾಗುತ್ತೆ. ಕಾಲಘಟ್ಟ ಅವತ್ತು ಅವರು ಪಕ್ಷದಿಂದ ಹೊರಗೆ ಹೋದಾಗ ಬೇರೆ ನಾಯಕರುಗಳು ತುಂಬಿಕೊಂಡಿದ್ರು ಪಕ್ಷದಲ್ಲಿ. ಬಂಗಾರಪ್ಪನವ್ರ ಕಡೆಗಣಿಗೆ ಆಗೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ನಲ್ಲಿ ಬೇರೆ ನಾಯಕರುಗಳು ಬಂದಿದ್ರು. ಅವತ್ತು ಅವರ ಏನು ಅವರ ಸ್ಥಾನಮಾನಗಳಿತ್ತು ಅದು ಪಲ್ಲಟವಾಗಿತ್ತು ಆ ಸಂದರ್ಭಗಳಲ್ಲಿ. ಬಂಗಾರಪ್ಪ ಅವರಿಗೆ ಆದ ಪರಿಸ್ಥಿತಿಯನ್ನು ನಾವು ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಬಂಗಾರಪ್ಪನವರಿಗೆ ಕಾಂಗ್ರೆಸ್ ಎಂದು ಅಪಮರ್ಯಾದೆ ಕೊಟ್ಟಿಲ್ಲ, ಮಾಡಿಲ್ಲ. ಅವ್ರು ಬಿಜೆಪಿಗೆ ಹೋದ್ರು, ಬಿಜೆಪಿಗೆ ಹೋಗಿ ಬಿಜೆಪಿಯಲ್ಲೊಂದು ಮತ್ತೆ ಹೊರಗೆ ಬಂದ್ರು. ಅವರು ಸಮಾಜವಾದಿ ಪಾರ್ಟಿ ಸೇರಿದ್ರು, ಎಲ್ಲ ಹಲವು ಪಾರ್ಟಿಗಳು. ಆದ್ರೆ ಬಿಜೆಪಿಯನ್ನ ಈ ಕರ್ನಾಟಕದಲ್ಲಿ ಬಿಜೆಪಿಗೆ ಶಕ್ತಿ ತಂದು ಕೊಟ್ಟದಿದ್ರೆ ಅದು ಬಂಗಾರಪ್ಪನವ್ರ ಸ್ವಾಮಿ.
ಇವ್ರು ಯಾರು ಅಲ್ಲ. ಯಡಿಯೂರಪ್ಪನವ್ರು ಹೌದು ಅಲ್ಲ ಅಂತ ಹೇಳಿ ನಾನು ಅವ್ರ ಪಕ್ಷದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬೋದು ಅವರು, ಆದ್ರೆ ಬಂಗಾರಪ್ಪನವ್ರನ್ನ ಬಳಸ್ಕೊಂಡು ಬಿಜೆಪಿ ಸೊ ಅದೇ ನಿಮಗೆ ಆ ಚಾಣಕ್ಷತೆ ಇರ್ಲಿಲ್ಲ ಅವರು ಉಳಿಸ್ಕೊಳ್ಳುವಂಥದ್ದು. ಯಾರು ಹೇಳುದಿಲ್ಲ? So ನಾವು ಆ ತಪ್ಪು ಮಾಡೋದಿಲ್ಲ, ನಾವು ಆ ತಪ್ಪು ಮಾಡೋದಿಲ್ಲ ಯಡಿಯೂರಪ್ಪ ಅವರ ವಿಚಾರದಲ್ಲಿ. ಇವತ್ತು ಬಂದದಿದ್ರೆ ಆ ದಿವಸಗಳಲ್ಲಿ ಆ ದಿನಗಳಲ್ಲಿ ಇದ್ದಿದ್ರೆ ಬಂಗಾರಪ್ಪನವರ ಹೆಸರಿಂದ ಹೊರತು ಬಿಜೆಪಿ ಹೆಸರಿನಿಂದ ಅಲ್ಲ ಕರ್ನಾಟಕದಲ್ಲಿ ನೆಲೆ. ಆದ್ರೆ ನಿಮ್ಮ ಫೇಲ್ಯೂರ್ ಅದು, ನಮ್ಮ ಫೇಲ್ಯೂರ್ ಅಲ್ಲ. ಅವತ್ತು ಪಕ್ಷ ಬಿಟ್ಟು ಹೋಗಿದ್ರು ಅವ್ರು ಉಪಯೋಗಿಸ್ಕೊಂಡ್ರ ತಪ್ಪಿಲ್ಲ. ಪುನಃ ಬಂದಾಗ ಕಾಂಗ್ರೆಸ್ ನಲ್ಲಿ ನಾಯಕತ್ವದ ಕೊರತೆ ಇರಲಿಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಸಾಮ್ಯತೆ ಕೆಜೆಪಿ ಕೆಸಿಪಿ. ಇಲ್ಲ ಇಲ್ಲಿ ಯಾಕೆ ಕೇಳಿದ್ರೆ ನಾವು ಇಲ್ಲಿ ಬಂಗಾರಪ್ಪನವರು ಯಡಿಯೂರಪ್ಪನ ಜೊತೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಇವರಲ್ಲಿರುವ ಒಂದು ಚೈತನ್ಯ ಶಕ್ತಿ ಬೇರೆ, ಇವರಲ್ಲಿರುವಂತ ಚೈತನ್ಯ ಶಕ್ತಿ ಬೇರೆ. ಮತ್ತೆ ಮಾತ್ರ ಅಲ್ಲ, ಯಡಿಯೂರಪ್ಪನ ಹೊರಗೆ ಬಂದಾಗ ಇಡೀ ಬಿಜೆಪಿಯನ್ನು ಹೊರಗೆ ತಂದ್ರು ಅವರು. ಅದೇ ಕಾಂಗ್ರೆಸ್ ನಿಂದ ಬಂಗಾರಪ್ಪ ಹೊರಗೆ ಹೋದಾಗ ಇಡೀ ಕಾಂಗ್ರೆಸ್ ಹೊರಗೆ ಹೋಗ್ಲಿಲ್ಲ, ಬಂಗಾರಪ್ಪ ಮಾತ್ರ ಹೊರಗೆ ಹೋದ್ರು. ಯಾಕೆ ಕೇಳಿದ್ರೆ ಆ ಶಕ್ತಿ ಅವರು ಸೋತಾಗೂ ಇತ್ತು, ಗೆದ್ದಾಗೂ ಇತ್ತು. ಯಾರ ಹತ್ರ? ಯಡಿಯೂರಪ್ಪನ. ಆದ್ರೂ 10 ಸೀಟ್ ಪಡ್ಕೊಂಡಿದ್ರು ಖಂಡಿತವಾಗಿ. ಯಾಕೆ ಕೇಳಿದ್ರೆ ಯಡಿಯೂರಪ್ಪನವರು ಕೂಡ ಅಷ್ಟೇ ಪ್ರಮಾಣದ ಅಷ್ಟೊಂದು ದೊಡ್ಡ ದುರಂತ ಆದ್ರೂ ಕೂಡ ಯಡಿಯೂರಪ್ಪನವ್ರು ಎಲ್ಲೂ ಕೂಡ ತಲೆ ತಗ್ಗಿಸ್ಲಿಲ್ಲ. ಆ ಶಕ್ತಿ ಅವರಲ್ಲಿ ಇತ್ತು ನೋಡಿ, ಅದು ಬಂಗಾರಪ್ಪನವ್ರಲ್ಲಿ ಇರಲಿಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಸೊ ಇಲ್ಲಿ ಸಾಮ್ಯತೆ ಇದೆ ಅಂತ ಅನಿಸೋದಿಲ್ಲ. ಒಂದೇ ಜಿಲ್ಲೆಯವರು ಒಂದೇ ರೀತಿಯ ಪಾರ್ಟಿಯನ್ನು ಮಾಡಿರಬಹುದು, ಒಂದೇ ರೀತಿ ತನ್ನ ಪಾರ್ಟಿಯ ಒಳಗಿನಿಂದಲೇ ಸಮಸ್ಯೆಗಳಾಯ್ತು. ಆಯ್ತು, ಖಂಡಿತವಾಗಿ ಅಲ್ಲಿ ವಿ ಕಾಂಟ್ ಕಂಪೇರ್ ದಟ್. ಇಲ್ಲ, ಕಂಪೇರ್ ಮಾಡಿ ಸಾಧ್ಯನೇ ಇಲ್ಲ. ಎಸ್ ಸರ್, ಕೊನೆಯದಾಗಿ ಈಗ ತಮ್ಮ ಯಡಿಯೂರಪ್ಪನವರು ಮತ್ತೆ ತನ್ನ ಹಿಂದಿನ ಲಯಕ್ಕೆ ಮರಳುತ್ತಾ ಇರುವಂತದ್ದು ಪಾರ್ಟಿಗೆ ಒಳ್ಳೆಯ ಲಕ್ಷಣ ಅಥವಾ ಒಳ್ಳೆಯದು ಅಂತ ಅನಿಸುತ್ತಾ ನಿಮಗೆ? ಖಂಡಿತವಾಗಿಯೂ. ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಹುರುಪ್ ಯಾರು ಅಂತ ಕೇಳಿದ್ರೆ ಯಡಿಯೂರಪ್ಪರು. ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಕಾರಣಕ್ಕೆ ಭಿನ್ನಮತೀಯ ಚಟುವಟಿಕೆಗಳಾದದ್ದಿದೆ ಸರ್. ಅವರ ಬೆಂಬಲಿಗರದೊಂದು ಪಟಾಲಂ ಇದೆ. ಯಡಿಯೂರಪ್ಪನವರನ್ನ ಸಹಿಸಿಕೊಂಡರೂ ಕೂಡ ಅವರ ಬೆಂಬಲಿಗರನ್ನ ಸಹಿಸಿಕೊಳ್ಳುವಂಥದ್ದು ಕಷ್ಟ ಅಂತ ನಿಮ್ಮ ನಾಯಕರು ಹೇಳೋದಿದೆ. ಸೊ ಈ ಸಮಸ್ಯೆಗಳು ಕ್ರಿಯೇಟ್ ಆಗೋದಿಲ್ವಾ ಅಂತ? ಖಂಡಿತವಾಗಿಯೂ ಇಲ್ಲ. ನೋಡಿ, ಅದು ಹಾಲು ಸಕ್ಕರೆ ಅಂತೆ, ನಮ್ದು ಹಾದದ್ದು ಹೌದು. ಈಗ ಹಾಲು ಸಕ್ಕರೆ ಅಂತೆ ನಾವು ಒಂದಾಗಿದ್ದೇವೆ, ಆಯ್ತಾ. ಇನ್ನೊಂದು, ಯಡಿಯೂರಪ್ಪ ಒಂದು ಮಾಸ್ ಲೀಡರ್. ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಉಡುಪಿಗೆ ಬಂದ್ರೆ ನಾನು ನಿಮ್ಮ ಮೂಲಕ ಹೇಳ್ತೇನೆ, ಹೆಡಲ್ಗೆ ಕೈ ಹಾಕಿ ತಿನಿ ಹೇಗಿದ್ದಿಪ್ಪ ಅಂತ ಹೆಸರಿಟ್ಟು ತರತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಕಾರ್ಯಕರ್ತ. ಕೊನೆಯದಾಗಿ ಅದೇ ಯಡಿಯೂರಪ್ಪನವರು ಮತ್ತೆ ಎಂಟ್ರಿ ಆಗ್ತಾ ಇರುವಂತದ್ದು, ನೀವು ಹೇಳಿದ್ರಿ ನಮಗೇನು ಸಮಸ್ಯೆ ತರೋದಿಲ್ಲ, ಮಾತ್ರ ನಾಯಕತ್ವದ ಕೊರತೆ ಇಲ್ಲ. ಅವರಲ್ಲಿ ನಾಯಕತ್ವದ ಕೊರತೆ ಇತ್ತು, ಬಿಜೆಪಿಗಾಗಿ ಯಡಿಯೂರಪ್ಪ ಅನಿವಾರ್ಯವಾಗಿದ್ರು. ಕೊನೆಯದಾಗಿ ನನಗೆ ಅದೇ ಬೇಕಾದದ್ದು. ಯಡಿಯೂರಪ್ಪ ಅವರ ಒಂದು ಬಣಗಳ ವಿಚಾರದಲ್ಲಿ ವಿಚಾರ ಇದೆ. ಯಡಿಯೂರಪ್ಪ ಅವರ ಬಣ ಕೈ ಮೇಲಾದ್ರೆ ಸಮಸ್ಯೆ ಆಗೋದಿಲ್ಲ ಪಾರ್ಟಿಯ ಒಳಗೆ? ಖಂಡಿತ. ಯಾಕೆ ಅದು ಪ್ರಮುಖವಾಗಿ ಬಿಜೆಪಿ ಆಲೋಚನೆ. ಯಡಿಯೂರಪ್ಪನವರು ಸಹಿಸಿಕೊಂಡರು, ಅವರ ಒಟ್ಟಿಗೆ ಇರುವಂತವರನ್ನ ಸಹಿಸಿಕೊಳ್ಳೋದು ಅವರು ಎಷ್ಟರ ಮಟ್ಟಿಗೆ ಸಹಕರಿಸ್ತಾರೆ ಅನ್ನೋದು ಕೂಡ ಬಿಜೆಪಿಯ ಭವಿಷ್ಯವನ್ನು ನಿಂತ್ಕೊಂಡಿದೆ. ನಮ್ಮ ಪಾರ್ಟಿಗೆ ಬಹಳ ದೊಡ್ಡದು ಟ್ರಸ್ಟ್ ಅಂತ ಹೇಳಿದ್ರೆ ಇದನ್ನೇ ಹೆಚ್ಚು ಚರ್ಚೆ ಮಾಡುದು. ಅವ್ರ ಬಣ, ಇವ್ರ ಬಣ. ಕಾಂಗ್ರೆಸ್ ನ ಬಣದ ಬಗ್ಗೆ ಯಾರೂ ಮಾತಾಡುದಿಲ್ಲ. ನಮ್ಮಲ್ಲಿ ಬಣ ಇಲ್ಲ, ಬಣ ಇಲ್ಲದೆ ಬಣ ಇಲ್ಲ. ಎಸ್ ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಇದು ಇವತ್ತಿನ ವಿಶೇಷ. ಒಂದು ರೀತಿಯಲ್ಲಿ ಕಮ್ ಬ್ಯಾಕ್ ಆಗುವಂತ ಹಂತದಲ್ಲಿದ್ದಾರೆ, ಅಂದ್ರೆ ಕಮ್ ಬ್ಯಾಕ್ ಆಗಿದ್ದಾರೆ ಬಿಜೆಪಿಗೆ. ಬಟ್ ಬಿಜೆಪಿಯಲ್ಲಿ ತನ್ನ ಹಿಂದಿನ ಲಯವನ್ನ ಕಂಡುಕೊಳ್ಳೋದರ ಕಡೆಗೆ ಯಡಿಯೂರಪ್ಪನವರು ಸಾಗ್ತಾ ಇದ್ದಾರೆ ಏನೋ, ಮತ್ತು ಅದಕ್ಕೆ ತಕ್ಕ ಹಾಗೆ ಸಾಧಕವಾಗಿ ಅವರಿಗೆ ಬೆಳವಣಿಗೆಗಳು ನಡೀತಾ ಇದೆಯೋ. ಅವರು ನಂಬಿದಂಥ ವೈಷ್ಣೋದೇವಿ ಯಾರಿದ್ದಾರೆ, ಪ್ರತಿ ಬಾರಿ ಭೇಟಿ ಕೊಡುವಂಥ ವೈಷ್ಣೋದೇವಿ ದೇವರು ಯಾರಿದ್ದಾರೆ, ಅವರ ಪರವಾಗಿ ನಿಂತು ಬ್ಯಾಟಿಂಗ್ ಮಾಡ್ತಾ ಇದ್ದಾರಾ ಅಂತ ಅನಿಸುತ್ತೆ. ಇದು ಇವತ್ತಿನ ವಿಶೇಷ. ನಿಮ್ಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್, and Udupi Manipal Main Road, Udupi.